ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶೃಂಗಾರಗೊಂಡ ನಮ್ಮ ಈ ವೇದಿಕೆಯು ಅತಿಥಿ ಗಣ್ಯರ ನಿರೀಕ್ಷೆಯಲ್ಲಿರುವಾಗ ಇನ್ನೇಕೆ ತಡ, ನಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ನಾಯಕ ನಾವು ಹೆಸರೇ ಆಗಮಿಸ್ತಾ ಇದ್ದಾರೆ. ಸಭಾ ಕಾರ್ಯಕ್ರಮದ ಸಭಾಧ್ಯಕ್ಷರು ಹಾಗೂ ಕಾರ್ಯಕ್ರಮದ ಉದ್ಘಾಟಕರಾದ ಶ್ರೀಯುತ ಕ್ಯಾಪ್ಟನ್ ಗಣೇಶ್ ಕಾಳಿ, ಫಾರ್ಮರ್ ಮೆಂಬರ್ ಆಫ್ ದಿ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್, ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಯುತ ಪ್ರದೀಪ್ ಡಿಸೋಜಾ, ಸೆಕ್ರೆಟರಿ, ಕೋಸ್ಟಲ್ ಡೆವಲಪ್ಮೆಂಟ್ ಅಥಾರಿಟಿ ಮಂಗಳೂರು ಮತ್ತು ಡಿಸ್ಟ್ರಿಕ್ಟ್ ಆಫೀಸರ್, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ದಕ್ಷಿಣ ಕನ್ನಡ ಮಂಗಳೂರು. ಹಾಗೆಯೇ ಮಂಗಳ ಎಲ್ಕೆ, ಫೌಂಡರ್ ಅಂಡ್ ಪ್ರೆಸಿಡೆಂಟ್ ಆಫ್ ಓಜಾಸ್ ಟ್ರಸ್ಟ್. ಹಾಗೆ ಕರ್ನಲ್ ಇಂಡಿಯನ್ ಆರ್ಮಿ ದಿಟ್ಟೆಗುತ್ತು ಶರತ್ ಭಂಡಾರಿ, ಪ್ರೆಸಿಡೆಂಟ್ ಆಲ್ ಕರ್ನಾಟಕ ರಬ್ಬರ್ ಪ್ಲಾಂಟರ್ಸ್ ಅಸೋಸಿಯೇಷನ್, ಯೂನಿವರ್ಸಿಟಿ ಕಾಲೇಜ್ ಮಂಗಳೂರು ಅಲ್ಯೂಮಿನಿಯಂ ಅಸೋಸಿಯೇಷನ್ ಇವರು. ಹಾಗೆ ಜಗದೀಶ್ ಕೆ, ಆಡಳಿತಾಧಿಕಾರಿ, ನೆಹರು ಯುವ ಕೇಂದ್ರ ಮಂಗಳೂರು. ಹಾಗೆಯೇ ನಮ್ಮ NSS ನ ಡಾಕ್ಟರ್ ಅಶ್ವಿನಿ ಶೆಟ್ಟಿ, ಪ್ರೋಗ್ರಾಮ್ ಕೋಆರ್ಡಿನೇಟರ್, NSS ಏನಪ್ಪಯ್ಯ ನೀಟ್ ಟೂರಿ ಯೂನಿವರ್ಸಿಟಿ. ಹಾಗೆಯೇ ಡಾಕ್ಟರ್ ಪ್ರಿಯಾ ಹರೀಶ್, ನ್ಯೂಸ್ ರೀಡರ್ ನಮ್ಮ ಕುಂಡ. ಹಾಗೆ ಶ್ರೀ ಸಂತೋಷ್ ಶೆಟ್ಟಿ, ಅಧ್ಯಕ್ಷರು, ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಸಂಸ್ಥೆ ಮಲ್ಲಿಕಾರ್ಜುನ ಸೇವಾ ಟ್ರಸ್ಟ್ ಮಂಗಳೂರು. ಈ ಎಲ್ಲ ಅತಿಥಿ ಗಣ್ಯರನ್ನ ಆತ್ಮೀಯವಾಗಿ ವೇದಿಕೆಗೆ ಸ್ವಾಗತಿಸ್ತಾ ಇದ್ದೇನೆ. ಈ ಜಗದ ಗೊಂಬೆಯಾಟದಲ್ಲಿ ಸೂತ್ರಧಾರಿ ಆ ಭಗವಂತ, ಆಡಿಸುವ ಪಾತ್ರಧಾರಿಗಳು ನಾವಾಗಿರುವಾಗ ಸಕಲ ಕಾರ್ಯದ ಯಶಸ್ಸಿಗಾಗಿ ಭಗವಂತನಲ್ಲಿ ಮೊರೆ ಹೋಗುವುದು ನಮ್ಮ ಧರ್ಮ. ಸಕಲ ಜೀವರಾಶಿಯ ಸೃಷ್ಟಿ, ಲಯ, ಪಾಲನಕರ್ತ ನಮ್ಮೆಲ್ಲರ ಉತ್ತರೋತ್ತರ ಬೆಳವಣಿಗೆಗಾಗಿ ನಮ್ಮನ್ನ ತುಂಬಿ ಹರಸಲಿ ಎಂದು ಪ್ರಾರ್ಥಿಸೋಣ. ಪ್ರಾರ್ಥನೆ ಗೀತೆಯೊಂದಿಗೆ ಪ್ರಾರ್ಥನೆ ಗೀತೆ ಹಾಡುವುದು ಕುಮಾರಿ ವೈಷ್ಣವಿ ಮತ್ತು ಕುಮಾರಿ ಸಾಕ್ಷಿ. ಸದಾ ಸಾಧಕಂ ಕಲಾಧರಾವತಂ ಸಕಂ ವಿಲಾಸಿ ಲೋಕರಕ್ಷಕಂ ಉದಾಕರಾತಮೋದಕಂ ಸದಾ ವಿಮುಕ್ತಿ ಸಾಧಕಂ ಕಲಾಧರಾವತಂ ಸಕಂ ವಿಲಾಸಿ ಲೋಕರಕ್ಷಕಂ ಅನಾಯಕೈಕನಾಯಕಂ ವಿನಾಶದೇವದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ ಅನಾಯಕೈಕನಾಯಕಂ ವಿನಾಶದೇವದೈತ್ಯಕಂ ನತಾಶುಭಾಶುನಾಶಕಂ ನಮಾಮಿ ತಂ ವಿನಾಯಕಂ. ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಹಿ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ, ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷ ಮಾಂ. ನಿಷ್ಕರ್ಷ ನಮ್ಮ ಭಕ್ತಿಗೆ ಮುರಿದು ಭಗವಂತ ನಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಭಾಗ್ಯ ಕಲಿಸಲಿ. ಆದಿಮಾನವ ಸುಸಂಸ್ಕೃತ ಮಾನವನಾಗಿ ಪರಿವರ್ತನೆಯಾಗುವ ರೀತಿಯಲ್ಲಿ ಮಾನವೀಯ ಮೌಲ್ಯಗಳನ್ನು ಒಗ್ಗೂಡಿಸಿಕೊಂಡು ಸತ್ಕರ್ಮ ಸುಸಂಸ್ಕೃತಿಯ ಅಡಿಯಲ್ಲಿ ಅತಿಥಿಯು ದೇವೋಭವ ಎಂಬ ಪೂಜ್ಯ ಭಾವನೆ ಬೆಳೆಸಿಕೊಂಡಿದ್ದು ಅತಿಥಿಯನ್ನಾಗಿ ಅತಿಥಿಗಳನ್ನ ಸ್ವಾಗತಿಸಿ ಸತ್ಕರಿಸುವ ಪರ್ವದಲ್ಲಿ ಈ ಕಾರ್ಯಕ್ರಮಕ್ಕೆ
ಹೊರಿಸಿ ಮಡಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೇದಿಕೆಯಲ್ಲಿ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರುವ ಶ್ರೀಯುತ ಕ್ಯಾಪ್ಟನ್ ಗಣೇಶ್ ಕಾಡಿ, ಮಾಜಿ ವಿಧಾನ ಪರಿಷತ್ ಸದಸ್ಯರು. ಇವರು ಜನಮೆಚ್ಚಿದ ಜನನಾಯಕ, ಸದಾ ಸೌಮ್ಯ ಸ್ವಭಾವ, ಮುಖದಲ್ಲಿ ಮಂದಹಾಸ, ತಾಳ್ಮೆ, ಸಹನೆಯ ಮೂರ್ತಿ, ಸದಾ ತನ್ನ ಕ್ಷೇತ್ರದ ಅಭಿವೃದ್ಧಿಗಾಗಿ ಹಗಲಿರುಳು ದುಡಿಯುವ ಸಮಾಜಮುಖಿ ಅಭಿವೃದ್ಧಿ ಕಾರ್ಯಗಳಲ್ಲಿ ತನ್ನನ್ನು ತಾನು ತೊಡಗಿಸಿ ಸೇವಾ ಕಾರ್ಯಗಳಲ್ಲಿ ನಿರತರಾಗಿರುವ ಶ್ರೀಯುತರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹೂಗುಚ್ಚದಲ್ಲಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳಲಾಗಿದೆ. ಇವರಿಗೆ ನಮ್ಮ ಓಜಸ್ನ ಗೌರವಾಧ್ಯಕ್ಷರು ಶ್ರೀಯುತ ನಂದಕುಮಾರ್ ಇಂಡಸ್ಟ್ರಿಯಲಿಸ್ಟ್ ಇವರು ಹೂಗುಚ್ಚ ನೀಡಿ ಶಾಲು ಹೊರಿಸಿ ಗೌರವವನ್ನು ಕೊಡಬೇಕಾಗಿ ಕೇಳಿಕೊಳ್ಳಲಾಗಿದೆ. ಧನ್ಯವಾದಗಳು ಸರ್. ಇನ್ನೋರ್ವ ಗಣ್ಯರು ಶ್ರೀಯುತ ಪ್ರದೀಪ್ ಡಿಸೋಜ, ಸೆಕ್ರೆಟರಿ ಕೋಸ್ಟಲ್ ಡೆವಲಪ್ಮೆಂಟ್ ಅಥಾರಿಟಿ ಮಂಗಳೂರು ಮತ್ತು ಡಿಸ್ಟ್ರಿಕ್ಟ್ ಆಫೀಸರ್ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಲಕ್ಷಣ ಮಂಗಳೂರು. ಫಲಾನುಭವಿಗಳಿಗೆ ಫಲಿಸಿರುವುದು ಸರ್ಕಾರಿ ನಿಷ್ಠಾವಂತ ಸಕ್ರಿಯ ಪ್ರಾಮಾಣಿಕ ದಕ್ಷ ಅಧಿಕಾರಿಯಿದ್ದಾಗ ಮಾತ್ರ. ಸರ್ಕಾರಿ ಅಧಿಕಾರಿಯಾಗಿ ಬಲು ನಿಷ್ಠೆಯಿಂದ ಸದಾ ಸಮಾಜಮುಖಿ ಅಭಿವೃದ್ಧಿ ಕಾರ್ಯಗಳಿಗೆ ಮತ್ತು ಫಲಾನುಭವಿಗಳಿಗೆ ಸಿಗುವ ಸವಲತ್ತುಗಳು ಅವರಿಗೆ ತಲುಪಲು ಶ್ರಮಿಸುತ್ತಿರುವ ಹಾಗೂ ಸದಾ ಕರಾವಳಿ ಪ್ರಾಧಿಕಾರದ ಅಭಿವೃದ್ಧಿಗಾಗಿ ಹಗಲಿರುಳು ನಿರಂತರ ಸೇವೆಯಲ್ಲಿರುವ ಶ್ರೀಯುತರನ್ನ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇವರಿಗೆ ಹೂಗುಚ್ಚ ನೀಡಿ ಶಾಲು ಹೊರಿಸಿ ಸತ್ಕರಿಸಬೇಕಾಗಿದೆ. ನಮ್ಮ ಪ್ರೀತಿಯ ಮಾಜಿ ಸಚಿವರು ಜಿ ಕೃಷ್ಣ ಭಗವಾನ್ ಇವರಿಗೆ ನಮ್ಮ ಓಜಸ್ನ ಗೌರವಾಧ್ಯಕ್ಷರು ಸ್ಮರಣೀಯನ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಇನ್ನೋರ್ವ ಅತಿಥಿ ಶ್ರೀಮತಿ ಮಂಗಳಾ ನಂದಕುಮಾರ್ ಇವರು ಸಮಾಜದಲ್ಲಿ ನೊಂದವರ ಕಣ್ಣೀರು ಒರೆಸಿ ಅವರಿಗೆ ಹೊಸ ಬಾಳು ಬಾಳಲು ನವಜೀವನ ತುಂಬುವ ಮನೋರೋಗಿಗಳಿಗೆ ಮನಸ್ಸಿಗೆ ಔಷಧ ನೀಡಿ ಆಪ್ತ ಸಲಹೆಗಾರ್ತಿಯಾಗಿ ಹಲವಾರು ನೊಂದ ಮನಗಳಿಗೆ ಸಂಜೀವಿನಿಯಾಗಿ ಯಾವುದೇ ಪ್ರತಿಫಲದ ಅಪೇಕ್ಷೆಯಿಲ್ಲದೆ ಫ್ರೀಯಾಗಿ ಮೆಡಿಕಲ್ ಕೌನ್ಸಿಲಿಂಗ್ ಕೊಡುವ ಮಂಗಳೂರಿನ ಪ್ರಸಿದ್ಧ ಮೆಡಿಕಲ್ ಕೌನ್ಸಿಲರ್ ಆಗಿ ಸಮಾಜ ಸೇವೆಗೆಂದೇ ಓಜಸ್ ಎಂಬ NGO-ವನ್ನು ಸ್ಥಾಪಿಸಿ ಸದಾ ಸಮಾಜ ಸೇವೆಗೆಂದೇ ತನ್ನ ಜೀವನವನ್ನು ಮುಡಿಪಾಗಿಟ್ಟು ಹಗಲಿರುಳು ನಿರಂತರ ನೊಂದವರ ಬಾಳಿನ ಬೆಳಕಾಗಿ ಅದೆಷ್ಟೋ ನಿರ್ದೇಶಿಸಿ ಹೋದ ಜೀವಗಳಿಗೆ ಮರುಜೀವ ಕೊಟ್ಟ ಸಾಧನೆ ಶ್ರೀಮತಿ ಮಂಗಳಾ ಎಂದು. ಇವರು ಮೆಡಿಕಲ್ ಸೆಕ್ರೆಟರಿ ಓದಿದ್ದು ನಂತರದಲ್ಲಿ HR ಸ್ಪೆಷಲೈಸೇಷನ್ ಮಾಡಿ ಬೆಂಗಳೂರಿನ ಪ್ರತಿಷ್ಠಿತ ಕಂಪನಿಯಲ್ಲಿ ಮ್ಯಾನೇಜರ್ ಆಗಿ HR ಮ್ಯಾನೇಜರ್ ಆಗಿ ಕಾರ್ಯನಿರ್ವಹಿಸಿದ್ದು ನಂತರ ಸಮಾಜ ಸೇವೆಗಾಗಿ ಅದನ್ನ ತ್ಯಜಿಸಿ ಸ್ವಂತ NGO-ವನ್ನು ಸ್ಥಾಪಿಸಿ ಸಮಾಜ ಸ್ಫೂರ್ತಿ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಇವರನ್ನ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಹೂಗುಚ್ಚ ನೀಡಿ ಶಾಲು ಹೊರಿಸಿ ಗೌರವವನ್ನು ಸೂಚಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಇನ್ನೋರ್ವ ಅತಿಥಿ ಡಾಕ್ಟರ್ ಅಶ್ವಿನಿ ಶೆಟ್ಟಿ, ಎನಾಟಮಿ ಡಿಪಾರ್ಟ್ಮೆಂಟ್, ಪ್ರೋಗ್ರಾಮ್ ಕೋಆರ್ಡಿನೇಟರ್ LSS ಏನಮಯ್ಯ ಡೀಮ್ ಯೂನಿವರ್ಸಿಟಿ. ಇವರು ನಿರಂತರ ಸಮಾಜಮುಖಿನ ಅಭಿವೃದ್ಧಿ ಕಾರ್ಯಗಳಲ್ಲಿ ತನ್ನನ್ನು ತಾನು ಸದಾ ತೊಡಗಿಸಿಕೊಂಡು NSS-ನಲ್ಲಿ ಭಾರತ ಸರ್ಕಾರದ ರಾಜ್ಯ ಮಟ್ಟದ ಬೆಸ್ಟ್ ಕೋಆರ್ಡಿನೇಟರ್ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ. ಪಾತ್ರಸ್ಥರಂತೆ ಸದಾ ಚುರುಕಾಗಿದ್ದು ಹಲವಾರು ಸೇವಾ ಕಾರ್ಯಗಳಲ್ಲಿ
ಅಸೋಸಿಯೇಷನ್ ಆಫ್ ಮಲ್ಲಿಕಾರ್ಜುನ ಯುವ ಸಂಘ ಇವರ ಸಹಯೋಗದೊಂದಿಗೆ ಇವತ್ತು ಒಂದು ಯುವ ಜನರಿಗೆ ತರಬೇತಿ ನಾಯಕತ್ವದ ಬಗ್ಗೆ ತಿಳಿಸಿಕೊಡುವವರಿದ್ದಾರೆ. JK ಸರ್ ಮತ್ತೆ ಯುವ ಅತ್ಯುತ್ತಮ ಜಿಲ್ಲಾ ಯುವ ಸಂಘ ಅಂತ ಪ್ರಶಸ್ತಿಯನ್ನು ಕೊಡುವವರಿಗೆ ಅದರ ಒಂದು ಎರಡು ಮಾತು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಸ್ಫೂರ್ತಿಯಾಗಿರುವುದು ನಮ್ಮ ಎಕ್ಸ್ ಮಿನಿಸ್ಟರ್ ಕೃಷ್ಣ ಜೆ ಪಾಲಿವಾಲ್ ಸರ್. ಯಾಕಂದ್ರೆ ನಾವು ಜಸ್ಟ್ ಕಳೆದ ದಿವಸ ಹಿಂದೆ ನಾವು ಹೋದಾಗ ಸರ್ ಹೇಳಿದ್ರು, ಯುವಕರನ್ನು ನೀವು ಬೆಳೆಸಿ ಎಲ್ಲವರನ್ನು ಒಟ್ಟಿಗೆ ಮಾಡಿ. ಯಾಕಂದ್ರೆ ಈಗಿನ ಪರಿಸ್ಥಿತಿಯಲ್ಲಿ ನಮಗೆ ಯುವಕರ ಅತ್ಯುತ್ತಮ, ಯಾಕಂದ್ರೆ ಯುವ ಶಕ್ತಿ ಇರುವಂಥದ್ದು. ಅದಕ್ಕೆ ಗಣೇಶ ಸರ್ ಒಂದು ಪಾಯಿಂಟ್ ಹೇಳಿದ್ರು, ಲೇಟ್ ಮಾಡಬಾರ್ದು, ಯುವ ಶಕ್ತಿ 1 ನಿಮಿಷ ಲೇಟ್ ಆಗಬಾರ್ದು. ಪಾಲಿವಾಲ್ ಸರ್ ಬರ್ತಾ ಇದ್ದಾರೆ, ಕಾರ್ಯಕ್ರಮ ಸ್ಟಾರ್ಟ್ ಮಾಡಿ ನಮಗೆ. ಯಾಕಂದ್ರೆ ಅವರು ಸರ್ ಹೇಳ್ತಾರೆ ಗೊತ್ತಲ್ಲ, ನಿಮ್ಮಂತ ಯುವಕರೇ ಇವತ್ತು ತುಂಬಿದ್ರೆ ಯುವ ಶಕ್ತಿ ಅತ್ಯುತ್ತಮವಾಗಿ ಯುವ ಶಕ್ತಿ ನಮಗೆ ಒಂದು ಜೀವಾಳಿ ಮುಂದಕ್ಕೆ ಭಾರತದ ಭದ್ರ ಭವಿಷ್ಯಕ್ಕೆ
ಯೂತ್ ಲೀಡರ್ಶಿಪ್ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನ ಜಿಲ್ಲಾ ಮಟ್ಟದಲ್ಲಿ ಇವತ್ತು ಆಚರಣೆ ಮಾಡುವಂಥದ್ದು ಬಹಳ ಸಂತೋಷ ಕೊಡುವಂಥದ್ದು. ಯಾಕಂತ ಹೇಳಿದ್ರೆ ಯುವ ಸಮುದಾಯ ಇವತ್ತು ನಮಗೆ ಬೆಳಿಬೇಕಾಗಿದೆ. ಯುವ ಸಮುದಾಯ ಸರಿಯಾದ ದಾರಿಯಲ್ಲಿ ಹೋಗಬೇಕಿದ್ರೆ ಅದಕ್ಕೆ ಇಂಥ ಒಂದು ಕಾರ್ಯಕ್ರಮಗಳು ಅಗತ್ಯ. ಇಂಥ ಎಲ್ಲ ಈ ನೆಹರು ಯುವ ಕೇಂದ್ರದ ವತಿಯಿಂದ ನಡೆಯುವಂಥ ಕಾರ್ಯಕ್ರಮಗಳು ಇವತ್ತು ನೆಹರು ಯುವ ಕೇಂದ್ರ ಬಹಳಷ್ಟು ಅದು ಬಹುಶಃ ಒಂದು ಸರ್ಕಾರದ ಕಾರ್ಯಕ್ರಮ ಅಂತ ಹೇಳಿದ್ರೆ ತಪ್ಪಲ್ಲ. ಸರ್ಕಾರ ಇಂಥ ಕಾರ್ಯಕ್ರಮಗಳು ಮಾಡುವಂಥದ್ದು ಇವತ್ತು ಯುವ ಸಮುದಾಯ ಬೆಳಿಬೇಕು, ಯುವ ಸಮುದಾಯವನ್ನು ಸರಿದಾರಿಯಲ್ಲಿ ಕೊಂಡೋಗ್ಬೇಕಿದ್ರೆ ಇಂಥ ಕಾರ್ಯಕ್ರಮಗಳ ಮುಖೇನ ಇವತ್ತು ನಾವು ಕೊಂಡೋಗ್ಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಇಂಥ ಕಾರ್ಯಕ್ರಮಕ್ಕೆ ಲಕ್ಷಾಂತರ ರೂಪಾಯಿ ಮಾತ್ರಲ್ಲ, ಕೋಟ್ಯಾಂತರ ರೂಪಾಯಿ ಭಾರತ ದೇಶ ಮಟ್ಟದಲ್ಲಿ, ಅಂದ್ರೆ ನಾಳೆ ಹೇಳಿಬೇಡಿ ಇಲ್ಲಿ ಇವರಿಗೆ ಕೋಟ್ಯಾಂತರ ರೂಪಾಯಿ ಕೊಟ್ಟಿದ್ದಾರೆ ಅಂತ. ಇವತ್ತೇನು ಸಣ್ಣ ಹಣ ಕೊಟ್ಟಿರ್ಬೋದೇನು, ಸಣ್ಣ ಸಣ್ಣ ಹಣ ಕೊಟ್ಟಿರ್ಬೋದು, ಆದರೆ ಅದರಲ್ಲೆಲ್ಲ ಸಾರ್ವಜನಿಕರ ಸಹಕಾರ ಬಹಳ ಅಗತ್ಯ. ಇವತ್ತು ಸಾರ್ವಜನಿಕವಾಗಿ ಇಂಥ ಕೇಂದ್ರಗಳನ್ನು ಮತ್ತು ಇಂಥ ಕಾರ್ಯಕ್ರಮಗಳನ್ನು ಪ್ರೋತ್ಸಾಹಿಸುವಂಥದ್ದು ಬಹಳ ಅಗತ್ಯ ಇದೆ. ಇವತ್ತು ನಮ್ಮ ದೇಶ ಯುವಕರು ಇರುವಂಥ ದೇಶ, ಬಹುಶಃ ಪ್ರಪಂಚದಲ್ಲಿ ನಮ್ಮ ಭಾರತ ದೇಶ ಯುವಕರು ಹೆಚ್ಚು ಇರುವಂಥ ದೇಶ. ಬಾಕಿ ಎಲ್ಲ ದೇಶದಲ್ಲಿ ಬಹುಶಃ ನಮ್ಮಂಥವರು ಶರತ್ ಪಂಡಾರಿ ಅಂತವರು ಜಾಸ್ತಿ ಇರುವಂಥದ್ದು, ಅದು ಪ್ರಯೋಜನಕ್ಕಿಲ್ಲ. ಗಣೇಶ್ ಕಾರ್ತಿಕ್ ಅಂತವರು ಸ್ವಲ್ಪ ಜಾಸ್ತಿ ಇದ್ದಾರೆ ದೇಶದಲ್ಲಿ. ಹಾಗೆ ನಮಗೆ ಇವತ್ತು ಇಂಥ ಕಾರ್ಯಕ್ರಮಗಳು ಬಹಳ ಅಗತ್ಯ. ಈ ಲೀಡರ್ಶಿಪ್ ಪ್ರೋಗ್ರಾಮ್ ಅಲ್ಲಿ ಏನೆಲ್ಲ ಟ್ರೈನಿಂಗ್ ಕೊಡ್ತಾರೆ ಅಂತ ಗೊತ್ತಿಲ್ಲ ನನಗೆ. ಅಂತೂ ನಾವು ಹೇಳೋದು ಇಂಥ ಕಾರ್ಯಕ್ರಮಗಳ ಬಗ್ಗೆ ಅಂದ್ರೆ ಬೇರೆ ಬೇರೆ ಟ್ರೈನಿಂಗ್. ಇವತ್ತು ರಾಜಕಾರಣ ನಾನು ಕೇಳಿದೆ, ಮೊದಲು ರಾಜಕೀಯಕ್ಕೆ ಟ್ರೈನಿಂಗ್ ಕೊಡ್ತಾರೆ ಈ ಕಾರ್ಯಕ್ರಮಗಳಿದ್ದಾರೆ ಇಲ್ಲ ಅಂತ ಹೇಳಿದ್ರು. ಅವ್ರಿಗೆ ಗೊತ್ತಿದೆ ಇಲ್ಲ ಗೊತ್ತಿದೆ ಉಂಟ ಇಲ್ಲ, ಅದು ಕೊಡ್ಬೇಕಪ್ಪ ಎಲ್ಲ ಸರ್ಕಾರ ಗೊತ್ತಿದೆ. ಯಾಕಂತ ಹೇಳಿದ್ರೆ ಇವತ್ತು ದೇಶ ಮುನ್ನಡೆಯಬೇಕಿದ್ರೆ ರಾಜಕಾರಣ ಸರಿಯಾದ ಕಡೆಯಲ್ಲಿ ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕು. ಸರಿಯಾದ ದಿಕ್ಕಿನಲ್ಲಿ ಸಾಗಬೇಕಾದ್ರೆ ಸರಿಯಾದ ಒಂದು ವ್ಯವಸ್ಥಿತವಾದಂಥ ಟ್ರೈನಿಂಗ್ ಬೇಕು ಈ ರಾಜಕಾರಣಿಗಳಿಗೆ. ಎಲ್ಲೆಲ್ಲೋ ಹೋಗ್ತಾ ಇದ್ದಾರೆ, ಏನೂ ಮಾಡಿದ್ರೆ ನಡೀತದೆ, ಏನೋ ಆದ್ರೆ ಆಗ್ತದೆ, ಅದು ನನಗಲ್ಲ ಅಂತ ಹೇಳುವಂಥದ್ದು ಎಂಥದ್ದು ಆನೆ ನಡೀತದೆ ದಾರಿ ಅಂತ ಹೇಳ್ತಾರೆ. ಆ ರೀತಿಯಾಗಿ ಈ ರಾಜಕಾರಣ ಹೋಗ್ತಾ ಇದೆ. ಅದಕ್ಕಿಂತ ಒಂದು ಟ್ರೈನಿಂಗ್ ಮುಖಾಂತರ ಇಂಥ ಸಂಸ್ಥೆಗಳ ಮುಖಾಂತರ ಇವತ್ತು ಬೇರೆ 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 ಸಂಸ್ಥೆಗಳು ಮರಾಠ ಸ್ಪೋರ್ಟ್ಸ್ ಕ್ಲಬ್, ಮಲ್ಲಿಕಾರ್ಜುನ ಸೇವಾ ಸಂಘ, ಓಜೋಸ್ ಟ್ರಸ್ಟ್, ಇಂಥ ಬೇರೆ ಬೇರೆ ಸಂಸ್ಥೆಗಳ ಮುಖಾಂತರ ಇದು ನಡೀತಾ ಇದೆ. ಇದು ಗ್ರಾಮ ಮಟ್ಟದಲ್ಲಿ ಬಹುಶಃ ಈ ಒಂದೇ ಕೇಂದ್ರೀಕೃತ ಆಗದೆ ಗ್ರಾಮ ಮಟ್ಟದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಆಗಿ ರಾಜಕೀಯವಾಗಿ ಮತ್ತು ಸಾಮಾಜಿಕವಾಗಿ ಕೂಡ ಇವತ್ತು ಸಾಂಸ್ಕೃತಿಕ ಸಾಮಾಜಿಕವಾಗಿರಲಿ ಧಾರ್ಮಿಕವಾಗಿರಲಿ ಪ್ರತಿಯೊಂದಕ್ಕೆ ಒಂದು ವ್ಯವಸ್ಥಿತ ರೀತಿಯಲ್ಲಿ ಕೊಂಡು ಹೋಗಬೇಕಿದ್ರೆ ಇಂಥ ಟ್ರೈನಿಂಗ್ ಕಾರ್ಯಕ್ರಮಗಳ ಮುಖಾಂತರ ಸಾಧ್ಯ. ಅದಕ್ಕಾಗಿ ಈ ಸಂಸ್ಥೆ ಇವತ್ತು ಈ ಓಜಸ್ ಸಂಸ್ಥೆಯಲ್ಲಿ ಮರಾಠ ಸ್ಪೋರ್ಟ್ಸ್ ಒಳ್ಳೆ ಕೆಲಸ ಮಾಡಿದ ಇಂಥ ಕಾರ್ಯಕ್ರಮಗಳನ್ನು ಬಹುಶಃ ಮುಂದೆ ಗ್ರಾಮ ಮಟ್ಟದಲ್ಲಿ ವಿಸ್ತರಿಸಿ ಇವತ್ತು ನಮ್ಮ ಮಂಗಳೂರು ಓಜಸ್ ಸಂಸ್ಥೆಯವರು ಬಹಳ ಪ್ರಯತ್ನ ಪಟ್ಟು ಈ ಕಾರ್ಯಕ್ರಮಗಳನ್ನು ಬಹಳ ಮುಂದೆ ಒಳ್ಳೆ ರೀತಿಯಲ್ಲಿ ಕೊಂಡೋಗ್ಬೇಕು ಅಂತ ಹೇಳೋ ರೀತಿಯಲ್ಲಿ ಮುಂದುವರೆದು ಬಂದಿದ್ದಾರೆ. ಹಾಗೆ ನಾವು ಕೂಡ ಇಂಥ ಕಾರ್ಯಕ್ರಮದಲ್ಲಿ ನಿಮಗೆ ತುಂಬಾ ಸಹಕಾರವನ್ನು ಕೊಡ್ತೇನೆ, ಏನು ತೊಂದರೆ ಇಲ್ಲ. ಆದಷ್ಟು ಮಟ್ಟಿಗೆ ಗ್ರಾಮೀಣ ಮಟ್ಟದಲ್ಲಿ ಹಿಂದುಳಿದ ಪ್ರದೇಶದಲ್ಲಿ ಇಂಥ ಕಾರ್ಯಕ್ರಮಗಳ ಮುಖೇನ ಸಮಾಜವನ್ನು ಬೆಳೆಸುವಂಥ ಕೆಲಸವನ್ನು ಮಾಡಿ ಈ ನಿಮ್ಮೊಟ್ಟಿಗೆ ಸೇರಿದಂಥ ಎಲ್ಲ ಸಂಸ್ಥೆಗಳಿಗೆ ಒಳ್ಳೆಯದಾಗಲಿ, ಶುಭವಾಗಲಿ. ನಾನು ಹೆಚ್ಚು ಮಾತಾಡಲಿಕ್ಕೆ ಇಷ್ಟಪಡೋದಿಲ್ಲ, ಯಾಕಂತ ಹೇಳಿದ್ರೆ ಇವತ್ತು ತುಂಬ ತಡವಾಗಿ ಬಂದಿದೆ. ಕಡೆಗೆ ಬಂದವ ನಾನು ಎಲ್ಲರೂ ಪ್ರಥಮತ ಅವರಲ್ಲಿ ಎಲ್ಲ ಕ್ಷಮೆ ಯಾಚಿಸಬೇಕಿತ್ತು, ಅದು ಸ್ವಲ್ಪ ತಡ ಆಯಿತು. ಯಾಕಂದರೆ ನಾನು ಮತ್ತೆ ಕೇಳಿಸ್ಕೊಂಡೆ, ನನಗೊಂದು ಕಥೆ ನೆನಪಾಗ್ತಾ ಇದೆ. ಒಂದು ಕಡೆಯಲ್ಲಿ ನಮ್ಮ ಮಂಗಳೂರು ರೈಲ್ವೆ ಸ್ಟೇಷನ್ನಲ್ಲಿ ಇಬ್ಬರು ಫಾರಿನರ್ಸ್ ಟ್ರೈನಿಗೆ ಕಾಯ್ತಾ ಇದ್ರಂತೆ. ಟ್ರೈನ್ ಬರ್ತದೆ ಈಗ 10 ಗಂಟೆಗೆ ಟ್ರೈನ್ ಇತ್ತು, ಬೆಳಿಗ್ಗೆ ಬಂದು ಕೂತ್ಕೊಂಡಿದ್ದಾರೆ ಇಬ್ಬರು ಗಂಡ ಹೆಂಡತಿ ಇಬ್ಬರು ಕೂತ್ಕೊಂಡಿದ್ದಾರೆ ಅಂತ ಮಾತಾಡ್ತಾ ಇದ್ರಂತೆ. ಟ್ರೈನ್ 10 ಗಂಟೆ ಕರೆಕ್ಟ್ ಸರಿಯಾದ 10 ಗಂಟೆಗೆ ಒಂದು ಟ್ರೈನ್ ಬಿಟ್ಟಿದ್ರಂತೆ. ಹಾಗೆ ಇಬ್ಬರು ಮಾತಾಡ್ತಿದ್ರಂತೆ. ಇವ್ರ ಮನೆ ಇಂಡಿಯಾದಲ್ಲಿ ಏನು
ಟೈಮಿಗೆ ಸರಿಯಾಗಿ ಟ್ರೈನ್ ಬರ್ತದೆ, ಒಳ್ಳೆ ಕರೆಕ್ಟ್ ವ್ಯವಸ್ಥೆ ಇಲ್ಲಿ ಅಂತ. ಹಾಗೆ ಪಕ್ಕದಲ್ಲಿ ಕೂತ್ಕೊಂಡು ಹೇಳಿದಂತ ಅದು ನಿನ್ನೆ ಬರಬೇಕಾಗಿತ್ತು ಆ ಟ್ರೈನ್, ಅದು ಇವತ್ತು ಬಂದಿದೆ ಅಂತ. ಹಾಗೆ ಸ್ವಲ್ಪ 9:30ಗೆ ಕಾರ್ಯಕ್ರಮ, ನಾನು ಯಾವಾಗಲೂ ಎಲ್ಲ ಕಾರ್ಯಕ್ರಮದಲ್ಲಿ 9:30 ಗಂಟೆಗೆ ಬರೋದು, ಆದರೆ ಇವತ್ತು 10:30 ಆಯಿತು ಬರುವಾಗ, 1 ಗಂಟೆ ಲೇಟ್ ಆಗಿದೆ. ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಪಂಪಲ್ಲಿ ಟ್ರಾಫಿಕ್ ಜಾಮ್ ಆಗಿ ಅದು ಸಿಕ್ಕಾಪಟ್ಟೆ ಸ್ವಲ್ಪ, ಮತ್ತೆ ಹೊರಡುವಲ್ಲಿ ಸ್ವಲ್ಪ ತಡ ಆಯಿತು. ಎಲ್ಲರಿಗೂ ಕ್ಷಮಿಸ್ತೀರಿ ಅಂತ ಹೇಳಿ ಭಾವನೆ, ಯಾರು ಕ್ಷಮಿಸುವುದಿಲ್ಲ, ಆದರೆ ನೀವು ಕ್ಷಮಿಸಿದ್ರಂತ ಭಾವನೆ ನಿಮಗೆ ನನ್ನ ನಿಮ್ಮೆಲ್ಲರಿಗೂ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ನನ್ನ ಸಣ್ಣ ಮಾತನ್ನು ಮುಗಿಸಿ ನನ್ನ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡ್ಬೇಕು ಅಂತ ಹೇಳಿ ನಮ್ಮನ್ನು ಕೇಳ್ತಾ ನಮಸ್ಕಾರ. ಇದರಲ್ಲಿ ಜೊತೆಗಾಗಿ ನಾವು ಸಮಾಜದಲ್ಲಿ ಇರಬೇಕು. ತಾನು ಸದಾ ಇಂತಹ ಚಟುವಟಿಕೆಗಳಿಗೆ, ಅಭಿವೃದ್ಧಿ ಕಾರ್ಯಗಳಿಗೆ ತಾನು ಸದಾ ಸಹಾಯವನ್ನು ನೀಡ್ತೇನೆ, ಪ್ರೋತ್ಸಾಹಿಸ್ತೇನೆ ಅಂತ ಹೇಳಿ ಅವರಿಗೆ ತುಂಬಾ ಸಂತೋಷ ಸರ್. ಬಹಳ ಚೊಕ್ಕದಾಗಿ ಚೆನ್ನಾಗಿ ನಾವು ನಮ್ಮೆಲ್ಲರಿಗೂ ಹಿತನುಡಿಗಳನ್ನು ಮಾಡಿದ್ದಕ್ಕೆ ಧನ್ಯವಾದಗಳು. ಈಗ ಅವರು ತಮ್ಮ ಬಿಸಿ ಶೆಡ್ಯೂಲಲ್ಲಿ ಕೂಡ ನಮ್ಮ ಈ ಕಾರ್ಯಕ್ರಮ ಇವತ್ತು ಅವರಿಗೆ ಹುಬ್ಳಿಗೆ ಹೋಗ್ಬಿಟ್ಟಿತ್ತು, ಆದರೂ ಕೂಡ ಈ ಕಾರ್ಯಕ್ರಮ ಹೇಳಿದಾಗ ಕಾರ್ಯಕ್ರಮ ಬಗ್ಗೆ ಹೇಳಲು ತುಂಬಾ ಸಂತೋಷ ಇತ್ತ ಅದನ್ನು ಕ್ಯಾನ್ಸಲ್ ಮಾಡಿ ಇವತ್ತು ಬಂದಿದ್ದಾರೆ. ಅವರಿಗೆ ನಾವು ಮತ್ತೊಮ್ಮೆ ಅವರಿಗೆ ನಾವು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಈಗ ನಾವು ಈ ವೇದಿಕೆಯಲ್ಲಿ ನಮ್ಮ ನೆಚ್ಚಿನ ಜನನಾಯಕ ಗಡಿನಾಡ ರತ್ನ ಪ್ರಶಸ್ತಿ ವಿಜೇತ ಶ್ರೀಯುತ ಜೆ ಕೃಷ್ಣ ಪಾಲ್ವಾರ್ ಅವರನ್ನ ಸನ್ಮಾನಿಸುತ್ತಿದ್ದೇವೆ. ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಉಳಿದ ಅತಿಥಿಗಳನ್ನು ಕೈಗೂಡಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ. ಕೃಷ್ಣ ಜೆ ಪಾಲ್ವಾರ್ ನಮ್ಮೆಲ್ಲರ ನೆಚ್ಚಿನ ಜನನಾಯಕ, ಮಾಜಿ ಸಚಿವರು, ಕರ್ನಾಟಕ ಸರ್ಕಾರ. ಶ್ರೀ ಕೃಷ್ಣ ಜೆ ಪಾಲ್ವಾರ್ ಅವರು ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ, ಸಾಮಾಜಿಕ, ರಾಜಕೀಯ ಕ್ಷೇತ್ರದಲ್ಲಿ ಗುರುತಿಸಿಕೊಂಡವರು. ವಿಕಾಸ್ ಎಜುಕೇಶನ್ ಟ್ರಸ್ಟ್ ಇದರ ಅಧ್ಯಕ್ಷರಾಗಿ ಇವರ ವಿದ್ಯಾಸಂಸ್ಥೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಶಿಕ್ಷಣ ಪಡೆದಿದ್ದು ಆರ್ಥಿಕವಾಗಿ ಹಿಂದುಳಿದ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ ನೀಡಿರುತ್ತಾರೆ. ಅತ್ಯಧಿಕ ಬಂಡವಾಳ ಹೊಂದಿರುವ ಶ್ರೀ ಲಕ್ಷ್ಮಣಾನಂದ ವಿವಿಧೋದ್ದೇಶ ಸಹಕಾರಿ ಸಂಘದ ಸ್ಥಾಪಕ ಅಧ್ಯಕ್ಷರಾಗಿ ಪ್ರಸ್ತುತ ಆರ್ಥಿಕ ಚೈತನ್ಯ ಒದಗಿಸಿದ್ದಾರೆ. ತಮ್ಮ ಕ್ರಿಯಾಶೀಲತೆಯನ್ನ ನೆರವಿದ್ದಾರೆ. ಶ್ರೀಯುತ ಪಾಲ್ವಾರ್ ಅವರು ಧಾರ್ಮಿಕ ಕ್ಷೇತ್ರಗಳಿಗೆ ನೆರವು ನೀಡಿರುವ ಶ್ರೀಯುತರು ಜಪ್ಪಿನಮೊಗಲು ಗ್ರಾಮದ ಕಡೆಕಾರು ಶ್ರೀ ಮಲ್ಲಿಕಾರ್ಜುನ 2004ರಲ್ಲಿ ಮಂಗಳೂರು ನಗರ ಉತ್ತರ ವಿಧಾನಸಭೆ ಕ್ಷೇತ್ರದಲ್ಲಿ 2 ಬಾರಿ ಶಾಸಕರಾಗಿ ಒಡನಾಡು ಜಲಸಾರಿಗೆ, ಬಂದರು, ಮುಜರಾಯಿ, ಪರಿಸರ ಇಲಾಖೆಗಳ ಈ ಎಲ್ಲ ಜೀವಮಾನ ಸಾಧನೆಯನ್ನ ನಮ್ಮ ಸಂಘವು ಗುರುತಿಸಿ ಅವರನ್ನು ಈ ವೇದಿಕೆಯಲ್ಲಿ ನಾವು ಸನ್ಮಾನಿಸಿದ್ದೇವೆ. ಈ ನಮ್ಮ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸಿದ ಅವರನ್ನ ಮತ್ತೊಮ್ಮೆ ನೋಡೋದಕ್ಕೆ ನಾವು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ತೊಡಗಿಸಿಕೊಂಡವರು ಇವರಿಗೆ ಇಂದು ನಾವು ಅವರಿಗೆ ದೊರೆತಂತಹ ಭಾರತ ಸರ್ಕಾರದ ದಕ್ಷಿಣ ಕನ್ನಡದ ಅತ್ಯುತ್ತಮ ಯುವ ಸಂಘ ಪ್ರಶಸ್ತಿ ಅವರಿಗೆ ಲಭಿಸಿದೆ. ಅದಕ್ಕೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಅವರಿಗೆ ಸನ್ಮಾನವನ್ನು ಮಾಡುತ್ತಿದ್ದೇವೆ. ಅವರ ಸಂಘದ ಅಧ್ಯಕ್ಷರು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರೊಂದಿಗೆ ಅವರ ಸಂಘದ ಎಲ್ಲ ಪದಾಧಿಕಾರಿಗಳು ಇದರಲ್ಲಿ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಮಲ್ಲಿಕಾರ್ಜುನ ಸೇವಾ ಸಂಘದ ಪದಾಧಿಕಾರಿಗಳು ಸದಸ್ಯರು ಕೂಡ ವೇದಿಕೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಿಮ್ಮ ಪರವಾಗಿ ನಿಮ್ಮ ಅಧ್ಯಕ್ಷರು ಇವತ್ತು ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಶ್ರೀಯುತ ಜೆ ಕೃಷ್ಣ ಪಾಲ್ವಾರ್ ಅವರು ತಮ್ಮ ದಿವ್ಯಹಸ್ತದಿಂದ ಫಲವಸ್ತು ನೀಡಿ ಅವರಿಗೆ ಈ ಜಾಯಿಂಟ್ ಸೆಕ್ರೆಟರಿ ನವೀನ್, ಟ್ರೆಷರರ್ ರಾಜೇಶ್, ನಿತೀಶ್ ಜೆ ರಾವ್, ಪ್ರಣೀಶ್, ವದರಿಯನ್ ಮೆಂಡೋಸಾ, ನವೀನ್ ಗಡಿಗ, ಕಮಲಾಶ್ ವರದರಾಜ್,
ಪ್ರಧಾನಮಂತ್ರಿ
2014ರ ಚುನಾವಣೆಯಲ್ಲಿ 31 ವರ್ಷದ ನಂತರ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಸರಳ ಬಹುಮತ ಸಿಗುತ್ತೆ. ಸೊ ಅದನ್ನು ಮನಸ್ಸಲ್ಲಿಟ್ಕೊಂಡು ಮಾತಾಡೋದು ಯಾಕೆ 31 ವರ್ಷದ ನಂತರ ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಈ ದೇಶದ ಜನತೆ ಸರಳ ಬಹುಮತ ಕೊಟ್ಟಿದ್ದು. ಎಲ್ಲೂ ಬದಲಾವಣೆ ಅಪೇಕ್ಷೆ ಇತ್ತು, ಬದಲಾವಣೆ ಆಗಬೇಕು ಅಂತ. ಅದನ್ನು ಮನಸ್ಸಲ್ಲಿಟ್ಕೊಂಡು ಹೇಳ್ತಾರೆ. ಹಿಂದಿ ಬರ್ತದ? ಹಿಂದಿ ನಾನು ಪೂರ್ತಿ ಬರೋದಿಲ್ಲ, ಸ್ವಲ್ಪ ಬರೋದು. ಹಾಗಾಗಿ ಸ್ವಲ್ಪ ತಪ್ಪಿದ್ರೆ ಪರವಾಗಿಲ್ಲ. ಅವ್ರು ಹೇಳಿದ್ರು ವಿ ನೀಡ್ ಮೆನ್ ಆಫ್ ಕ್ಯಾರೆಕ್ಟರ್. ಯಾರಿಗೂ ಸ್ವಾಮಿ ವಿವೇಕಾನಂದ. ಮೋದಿ ಅವರು ಹೇಳ್ತಾರೆ ಪಿछले 68 साल में ಕೇವಲ 68 ವರ್ಷದಲ್ಲಿ 2014ಕ್ಕೆ ಸ್ವಾತಂತ್ರ್ಯ 68 ವರ್ಷ ಆಗಿದೆ. पिछले 68 साल में देश का जो मानसिकता है वो ऐसा बना है कि हर एक आदमी यही सोचता है कि इसमें मुझे क्या है. ಯಾವ ಸಂಗತಿ ತೆಗೆದುಕೊಂಡು ಕೂಡ ನನಗೇನು ಲಾಭ ಅಂತ ಆಲೋಚನೆ ಮಾಡ್ತೀವಿ. ಡಾಮರ್ ರಸ್ತೆಗೆ ಡಾಮರ್ ಹಾಕಿದ್ರೆ ಕಾಂಟ್ರಾಕ್ಟರ್ ಇಕ್ವಿಪ್ಮೆಂಟ್ ವಾಪಸ್ ಹೋಗುವಾಗ ಡಾಮರ್ ಕಿತ್ಕೊಳ್ತಾರೆ. ನಮ್ಮ ಕಣ್ಣ ಮುಂದೆ ಕಟ್ಟಿದ ಕಟ್ಟಡಗಳು ಕುಸಿದು ಬೀಳ್ತದೆ. ಮುಂದುವರೆದು ಹೇಳ್ತಾರೆ ಅವರು, पिछले 68 साल में देश का मानसिकता है वो ऐसा बना है कि हर एक आदमी यही सोचता है इसमें मुझे क्या है. ಆ ಸ್ವಾತಂತ್ರ್ಯೋತ್ಸವದ ಸಂದರ್ಭದಲ್ಲಿ ದೆಹಲಿ ಕೆಂಪುಕೋಟೆಯ ಮುಂದೆ ಒಂದು 8,000 ಜನ ಕೂತ್ಕೊಂಡಿರ್ತಾರೆ. ಅವರೆಲ್ಲ ಕೇಳ್ತಾರೆ ಬದಲಾವಣೆ ಅಂತ ಹೇಳಿದ್ರಲ್ಲ, ದೇಶ ಬದಲಾಗಬೇಕಾ ಬೇಡ ಅಂತ ಹಿಂಗೆ ಕೇಳ್ತಾರೆ. ಬದಲಾವಣೆ नहीं बदलना ಅಂತ ಕೇಳ್ತಾರೆ. ಅಲ್ಲೆಲ್ಲರೂ ಬದಲಾವಣೆ ಅಂತ ಹೇಳ್ತಾರೆ. ಅವ್ರು ಹೇಳೋದು ಮಾತು ಕೇಳಿ, अगर इस देश को बदलना है हम सब मिलके उस सोच से हटके मुझे क्या है का आवश्यक होती है ना होने को बोलो. अगर ये सोचना शुरू करेंगे कि इसमें मेरा क्या है, राष्ट्र निर्माण का पुण्य ಕಾರ್ಯದಲ್ಲಿ ನಮ್ಮದೇನು ಜವಾಬ್ದಾರಿ. ಇದಿಷ್ಟು ನಾವು ಗಂಭೀರವಾಗಿ ಆಲೋಚನೆ ಮಾಡಿದ್ರೆ ಒಂದು ಯುವ ಸಂಪತ್ತಾಗಿ ಪರಿವರ್ತನೆ ಆಗಿದೆ. ನಮ್ಮಲ್ಲಿರುವ ಯುವ ಶಕ್ತಿಯನ್ನು ಪೂರ್ತಿ ಹೊರಗೆತ್ತುವಂತಹ ಪ್ರಯತ್ನ ಮಾಡಿದ್ರೆ ಬಹುಶಃ ನೇರು ಕೇಂದ್ರದವರೆಗ ಇವೆಲ್ಲ ಹಮ್ಮಿಕೊಳ್ಳುವ ಕಾರ್ಯಕ್ರಮಗಳಿಗೆ ಒಂದು ಅರ್ಥ ಬರುತ್ತೆ ಅಂತ ಅಂದ್ಕೊಂಡಿದ್ದೇನೆ. ಅಲ್ಲಿ ಮಗು ನಾನು ಸ್ವತಃ ನೋಡ್ತಾ ಇದ್ದೇನೆ, ಏನಾಗಿದೆ ಹೇಳ್ತೇನೆ. ಆ ಮಗು ಸ್ಟೇಜಲ್ಲಿ ನೋಡ್ತಾ ಇದ್ದೆ. ಮನೆಯಲ್ಲಿ ಅಪ್ಪ ಏನ್ ಮಾಡಿದ್ದೀವಿ ನಾವು, ಮಕ್ಕಳ ಕೈಗೆ ಮೊಬೈಲ್ ಕೊಟ್ಟು ನಿನ್ನೆ ಪತ್ರಿಕೆ ಓದಿದೆ ಸರ್. ದ ಬಿಗ್ಗೆಸ್ಟ್ ಡ್ಯಾಮೇಜ್ ದಟ್ ಯು ಕ್ಯಾನ್ ಡೂ, ನೀವು ಕೌನ್ಸಿಲರ್ ನೀವು ಅಲ್ಲ, ಬಿಗ್ಗೆಸ್ಟ್ ಡ್ಯಾಮೇಜ್ ಯು ಆರ್ ಡೂಯಿಂಗ್ ಟು ದಿ ಪರ್ಸನಾಲಿಟಿ ಆಫ್ ಎ ಚೈಲ್ಡ್ ಇಸ್ ಹ್ಯಾಂಡಿಂಗ್ ಓವರ್ ಎ ಸ್ಮಾರ್ಟ್ ಫೋನ್. ನಿಮಗೆ ಮಗು ನೋಡಿ ಡಸಂಟ್ ಈವನ್ ಗೆಟ್ ಡಿಸ್ಟ್ರಾಕ್ಟೆಡ್. ನಾನು ವೇದಿಕೆ ನೋಡ್ತಾ ಇದ್ದೇನೆ ಕೂತ್ಕೊಂಡು, ಎಲ್ಲರೂ ಹೇಗಿದ್ದಾರೆ. ಗೂಗಲ್ ಒಂದು ಸರ್ವೆ ಮಾಡಿದ್ದಾರೆ ನಾವು, ಗೂಗಲ್ ಸರ್ವೆ. ಸೊ ಇಟ್ ಇಸ್ ಶಾಕಿಂಗ್. ಭಾರತ ದೇಶದ ಯುವ ಜನತೆ ಇಂಟರ್ನೆಟ್ ಅನ್ನು ಯಾಕೆ ಬಳಸ್ತಾ ಇದ್ದಾರೆ? ಯಾಕೆ ಬಳಸ್ತಾ ಇದ್ದಾರೆ? ಫಾರ್ 2 things. One is entertainment, second is adult content. ಏನು ಹೋಗ್ತಾ ಇದ್ದೀವಿ ನಾವು? ಗೂಗಲ್ ಮೂಲಕ ಜಗತ್ತಿಗೆ ಭಾರತ ದೇಶದ ಯುವ ಜನತೆ ಏನು ಸಂದೇಶ ಕೊಡ್ತಾ ಇದ್ದೀವಿ ನಾವು? ಹೇಗೆ ನಾವು ಮೋಸಗೊಳ್ತಾಯಿದ್ದೀವಿ ದೇಶಕ್ಕೆ? I think I am young, I am only 63, but I feel I am very young. So ಯುವ ಜನತೆ ಅಥವಾ ಯುವ ಮನಸ್ಸು ಹೇಳುವಂಥದ್ದು ಮನಸ್ಸಷ್ಟೇ. ನಮ್ಮಲ್ಲಿರುವಂತಹ ಅದ್ಭುತವಾದ ಏನು ಸಾಮರ್ಥ್ಯ ಇದೆ ಅದನ್ನು ನಾವು ಅರ್ಥ ಮಾಡಿಕೊಳ್ತೀವ. ನೀವೆಲ್ಲ ಯುವಕರಿದ್ದೀರಿ, ನಿಮ್ಮ ಹತ್ರ ಸ್ಮಾರ್ಟ್ ಫೋನಿಗೆ ಸಂಬಂಧಪಟ್ಟ ಪ್ರಶ್ನೆಯೇ ಕೇಳ್ತಿಲ್ಲ. ಎಷ್ಟು ಜನ ಸ್ಮಾರ್ಟ್ ಫೋನ್ ಉಪಯೋಗ ಮಾಡ್ತಿರೋ ಕೈ ಸ್ಮಾರ್ಟ್ ಫೋನ್
ಇಬ್ಬರಲ್ಲ ನಾನು ಹೀಗೆ ಕೇಳಬೇಕಿತ್ತು, ಸ್ಮಾರ್ಟ್ ಫೋನ್ ಉಪಯೋಗ ಮಾಡೋದಕ್ಕೆ ಐತಿ ಅಂತ ಹೇಳ್ಬೇಕಿತ್ತು. ಎಲ್ಲ ಉಪಯೋಗ ಆಗ್ತದಲ್ಲ. ಆಯ್ತು, ಆ ಸ್ಮಾರ್ಟ್ ಫೋನಿಗೆ ಸ್ಮಾರ್ಟ್ ಫೋನ್ ಯಾಕೆ ಕರೀತಾರೆ? ಯಾವ ಹೇಳ್ತೀವಿ ನೋಡ, ನಿಮ್ಮಿಂದ ಸ್ಮಾರ್ಟ್ ಇದೆ ಅಂತ ನಾವು ಸ್ಮಾರ್ಟ್ ಫೋನ್ ಸರಳವಾಗಿ ಹೇಳಬೇಕಂತ ಹೇಳಿದ್ರೆ ಅದು ಸ್ಮಾರ್ಟ್ ಆಪರೇಷನ್ಸ್ ಮಾಡ್ತದೆ. ಒಂದಷ್ಟು ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಇರುತ್ತೆ. ನಮ್ಮ ಭಾರತದ ಸ್ಮಾರ್ಟ್ ಆಗಿ ನಮಗೆ ಭಾರತದ ಹೆಸರು ದೊಡ್ಡ ಕಾಣ್ತದೆ. ಅವರು ಎಲ್ಲ ಹೆಸರು ಗೊತ್ತಿಲ್ಲ. ಅವರು ಇನ್ಬಿಲ್ಟ್ ಅಪ್ಲಿಕೇಶನ್ ಸಾಕಾಗುವುದಿಲ್ಲ ಅಂತ ಹೇಳಿ ಪ್ಲೇ ಸ್ಟೋರಿಗೆ ಹೋಗಿ ಇನ್ನಷ್ಟು ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ತಾರೆ. ಮಾಡ್ತಾರೆ ಇಲ್ವಾ? ಮಾಡ್ತಾರೆ ಇಲ್ವಾ? ಮಾಡ್ತಾರಲ್ಲ. ಟಿಕ್ಟಾಕ್ ಬೇಕು ನಮಗೆ, ವಾಟ್ಸಪ್ ಬೇಕು, ಇನ್ಸ್ಟಾಗ್ರಾಮ್ ಬೇಕು, ಇನ್ನೇನಿದೆ ಹೇಳಿ ಹೇಳಿ ಸ್ನ್ಯಾಪ್ಚಾಟ್ ಬೇಕು, ಇನ್ನೆಲ್ಲ ಬೇಕು. ಈಗ ಸೀರಿಯಸ್ ಆಗಿ ಪ್ರಶ್ನೆ ಕೇಳ್ತೀವಿ ನಾವು, ನಿಮ್ಮ ಫೋನಲ್ಲಿ, ನಿಮ್ಮ ಸ್ಮಾರ್ಟ್ ಫೋನಲ್ಲಿ ಇರುವಂತ ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಇರಬಹುದು, ನೀವು ಡೌನ್ಲೋಡ್ ಮಾಡಿದ ಅಪ್ಲಿಕೇಶನ್ಸ್ ಇರಬಹುದು. ಭಾರತ ಹಿಂದೆ ಕೂತ್ಕೊಳ್ಬೇಡ, 100ಕ್ಕೆ 100 ಗೊತ್ತಿದೆ, 100% ಆಗಿ ಹೊರಗೆ ಇರ್ತೀವಿ ನಾವು. ಗೊತ್ತಿದೆಯಾ? ಒಂದು ಸ್ವಲ್ಪ ನಮಗೆ ಫೋಟೋ ತೆಗಿಲಿಕ್ಕೆ ಗೊತ್ತಿದೆ, ವಾಟ್ಸಪ್ಪಲ್ಲಿ ಇದನ್ನ ಫಾರ್ವರ್ಡ್ ಮಾಡ್ಲಿಕ್ಕೆ ಗೊತ್ತಿದೆ, ಯಾವುದೋ ಒಂದು ಸಣ್ಣ ವಿಡಿಯೋ ಮಾಡಿ ಅದಕ್ಕೆ ಮ್ಯೂಸಿಕ್ ಹಾಕಿ ಅದನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಗೊತ್ತಿದೆ ನಮಗೆ. ಆದರೆ ಪೂರ್ತಿ ಗೊತ್ತಿದೆಯಾ? ಒಂದು 15,000, 20,000, 25,000 ರೂಪಾಯಿ ತಗೊಂಡಿರುವಂಥ ಫೋನ್ ಸರ್, ಅದರಲ್ಲಿರುವಂಥ ಇನ್ಬಿಲ್ಟ್ ಅಪ್ಲಿಕೇಶನ್ಸೇ ಪೂರ್ತಿ ಗೊತ್ತಿಲ್ಲ ನಮಗೆ. ನಾನೇ ಬೇಕು ಅಂತ ಡೌನ್ಲೋಡ್ ಮಾಡಿದ ಅಪ್ಲಿಕೇಶನ್ಸು ಪೂರ್ತಿ ಗೊತ್ತಿಲ್ಲ ನಮಗೆ. ಜಗತ್ತನ್ನ ತಿಳ್ಕೊಂಡೆ ಅಂತ ಅಹಂಕಾರದಲ್ಲಿದ್ದೀನಿ ನಾನು. ನಮಗೆಲ್ಲ ಗೊತ್ತಿದೆ ಅಂತೇಳಿ, ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿದೆ ಈ ಸ್ಮಾರ್ಟ್ ಫೋನ್ ಉಪಯೋಗ ಮಾಡಲಿಕ್ಕೆ, ನಮಗೆಲ್ಲ ಗೊತ್ತಿದೆ. ಈ ಸ್ಮಾರ್ಟ್ ಫೋನ್ ಇದೆಯಲ್ಲ, ಈ ಜಗತ್ತಿಗೆ ಬರುವಾಗ ಈ ಸ್ಮಾರ್ಟ್ ಫೋನ್ ಖಾಲಿ ಬಂದಿದೆಯಾ? ಈ ಸ್ಮಾರ್ಟ್ ಫೋನ್ ಒಳಗೆ ಒಂದಷ್ಟು ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಇದೆ. ಒಂದು ಕ್ಷಣ ಯೋಚನೆ ಮಾಡಿ, ಈ ಸ್ಮಾರ್ಟ್ ಫೋನ್ ಒಳಗೆ ಏನು ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಇದೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡಿದ್ವಿ ನಾವು. ಯಾಕೆ ಯುವ ಜನತೆಗೆ ತರಬೇತಿ ಅಂತ ಹೇಳಿದ್ರೆ, ಈ ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಅಲ್ಲಿ ಎಷ್ಟು ಸಾಮರ್ಥ್ಯವನ್ನು ಹೊರಗಡೆದಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೀನಿ ನಾನು. ಮೇರಿ ಕಾಮ್ ಹೆಸರು ಕೇಳಿದ್ರ ಮಕ್ಕಳೇ? ಮೇರಿ ಕಾಮ್ ಹೆಸರು ಕೇಳಿದ ಸಂಖ್ಯೆ ಹೇಳ್ತಿರೋಲ್ಲ. ಮೇರಿ ಕಾಮ್ ಹೆಸರು ಕೇಳಿದ್ದೇವೆ ನಾವು ಅಂತ ಗೊತ್ತಿದ್ರೆ ಕೇಳಿ ನಾಚಿಕೆ ಆಗ್ತದಲ್ಲಿ ಕೇಳಿದ ಒಂದ್ಸಲ ಮೇರಿ ಕಾಮ್ ಹೆಸರು ಜೋರಾಗಿ ಚಪ್ಪಾಳೆ ಮಾಡಿ. ಯಾರೋ ಗಣೇಶ ಕಾರ್ಯಕ್ರಮಕ್ಕೆ ಬಂದು ವೇದಿಕೆಯಲ್ಲಿ ಮೇರಿ ಕಾಮ್ ಹೆಸರು ಗೊತ್ತಿದೆ ಅಂತ ಹೇಳಿದ್ರು, ಚಪ್ಪಾಳೆ ಹೋಗಿ ಅಂತ ಹೇಳಿದ್ರು, ನಾವು ಚಪ್ಪಾಳೆ ಹೊಡೆದ್ರು. ಕುರಿಗಳು ಸಹ ಕುರಿಗಳು ಸಹ ಮಾಡಲಿಕ್ಕೆ ಬಂದಿರೋದು. ಯಾಕೆ ಹೊಡೆದ್ರಿ ಮೇರಿ ಕಾಮ್ಗೆ ಚಪ್ಪಾಳೆ? ಯಾವುದೋ ಗುಡ್ಡಗಾಡ ಪ್ರದೇಶದಲ್ಲಿ ದೂರದಲ್ಲಿ ನ್ಯೂಜಿಲೆಂಡ್ ಹುಟ್ಟಿದಂತ ಮಹಿಳೆ, 3 ಮಕ್ಕಳ ತಾಯಿ, ಜೀವನದ ಒಂದು ಉದ್ದೇಶ ಇತ್ತು. ಜಾಸ್ತಿ ಶಾಲೆಗೆ ಹೋಗಿಲ್ಲ, ಮೆಟ್ರಿಕ್ಯುಲೇಷನ್ ಪಾಸ್ ಆಗಿಲ್ಲ, ನಾನೇನಾದ್ರೂ ಸಾಧನೆ ಮಾಡಬೇಕು, ನನ್ನಲ್ಲಿ ಏನು ಸಾಮರ್ಥ್ಯ ಇದೆ, ಆಮೇಲೆ ಗುಡ್ ಬಾಕ್ಸ್. ನಮಗೆ ನನಗೂ ಕೆಲವು ಸೆಲೆಕ್ಟ್ ಗೊತ್ತಿದೆ. ನಾವು ಆರ್ಮಿಗೆ ತರಬೇತಿಗೆ ಸೇರಿದಾಗ ನಮಗೆ ಫಸ್ಟಿಗೆ ಕಳಿಸೋದೇ ಬಾಕ್ಸಿಂಗ್ ಡ್ರಿಲ್ಗೆ. ಎಲ್ಲರೂ ನಾವು ಬಾಕ್ಸಿಂಗ್ ಹೇಳ್ಕೊಡ್ತಾರೆ, ಅದಾದ್ಮೇಲೆ ಕರ್ಕೊಂಡು ಹೋಗಿ ಬಾಕ್ಸಿಂಗ್ ಡ್ರಿಲ್ ಬಾಕ್ಸ್ ಮಾಡ್ಬಿಟ್ಟು ಹೇಳ್ತಾರೆ. ಅಲ್ಲಿ ಫಸ್ಟಿಗೆ ನಿಮ್ಮ ಲೀಡರ್ಶಿಪ್ ಅರ್ಥ ಮಾಡ್ಕೊಳ್ಳುವಂಥದ್ದು. ನಾನು ಆ ಬಾಕ್ಸಿಂಗ್ ಬೌಟಲ್ಲಿ ಐ ನಾಕ್ ಡೌನ್ ದ ಅಪೋನೆಂಟ್ ಬೈ ಆಲ್ಸೋ ಫೇಲ್. ಕನ್ನಡದಲ್ಲಿ ಹಾಸ್ಪಿಟಲ್ ಇಲ್ಲ, ಕನ್ನಡ ಎಷ್ಟು ದಪ್ಪ ಆಗಿಬಿಟ್ಟಿತ್ತು. ಬಟ್ ಬಿಕಾಸ್ ಐ ನಾಕ್ ಹಿಮ್ ಡೌನ್, ಐ ಗಾಟ್ ಅನ್ ಅಪಾಯಿಂಟ್ಮೆಂಟ್. ನಿಮ್ಗೆ ಗೊತ್ತಿದೆ ಸದ್ಯ ಅದೇ ಆಗ್ತದಲ್ಲ.
ಒಂದು ಬ್ರಾನ್ಸ್ ಪದಕ ಹೌದಲ್ವ? ಖುಷಿ ಪಡ್ತಾರೆ ಯಾರು ಕೂಡ? ಖುಷಿ ಪಡ್ಬೇಕಲ್ವಾ? ಈ ಟಿವಿ ಬಂದು ನಮ್ಮ ಸ್ನೇಹಿತರು ಬಂದು ಅವ್ರನ್ನ ಇಂಟರ್ವ್ಯೂ ಮಾಡ್ತಾರಂತೆ. ನೀವೇ ಹೋಗುದಾ? ಅಲ್ಲ ಅಲ್ಲ, ಅಲ್ಲಿ ಲಂಡನ್ ಒಲಿಂಪಿಕ್ಸ್ ಅಲ್ಲಿ ಟಿವಿ ಕ್ಯಾಮರಾ ತಗೊಂಡು ಹೋಗಿ ಅದಕ್ಕೆ ಕೇಳ್ತಾರಂತೆ, ಮೇಡಮ್ ಆರ್ ಯು ಹ್ಯಾಪಿ ಇನ್ ಯುವರ್ ಫಸ್ಟ್ ಅಟೆಂಪ್ಟ್ ಯು ಗಾಟ್ ದಿ ಬ್ರಾನ್ಸ್ ಮೆಡಲ್ ಅಂತ ಹೇಳಿ ಆಗ ಹೇಳ್ತಾರೆ, ನೋ ಐ ಆಮ್ ನಾಟ್ ಹ್ಯಾಪಿ. ಆಕ್ಚುಲಿ ಒಲಿಂಪಿಕ್ಸ್ ಅಲ್ಲಿ ಪದಕ ಬಂದರೆ ಲೈಫ್ ಇಸ್ ಮೇಡ್ ಅಲ್ವಾ? ಅದೇ ಶಿ ಸೇಸ್ ನೋ ಐ ಆಮ್ ನಾಟ್ ಹ್ಯಾಪಿ. ಆಮೇಲೆ ಮುಂದುವರೆದು ಹೇಳ್ತಾರೆ, ತಮ್ಗೆ ಗೊತ್ತಿದೆ ಈ ಸ್ಪೋರ್ಟ್ಸ್ ಮೀಟಲ್ಲೆಲ್ಲ ಯಾರಿಗೆ ಪದಕ ಬರುತ್ತೆ, ಯಾವ ದೇಶಕ್ಕೆ ಪದಕ ಬರುತ್ತೆ, ಆ ದೇಶದ ಏನು ಧ್ವಜ ಇದೆ ಅದನ್ನು ಮೇಲೆ ಹಾರಿಸ್ತಾರೆ. ನೋಡಿದೆಲ್ಲ ಪದಕ ಕೊಡಬೇಕಾದ್ರೆ ಒಂದು ಭಾರತಕ್ಕೆ, ಒಂದು ಪಾಕಿಸ್ತಾನಕ್ಕೆ, ಒಂದು ಬಾಂಗ್ಲಾದೇಶಕ್ಕೆ ಬಂದರೆ ಆ 3 ಧ್ವಜ ಮೇಲೆ ಹಾರಿಸ್ತಾರೆ. ಆದರೆ ಒಲಿಂಪಿಕ್ ಸ್ಟೇಡಿಯಂನಲ್ಲಿ ಯಾವ ದೇಶಕ್ಕೆ ಚಿನ್ನದ ಪದಕ ಸಿಕ್ಕಿರುತ್ತೆ ಆ ದೇಶದ ರಾಷ್ಟ್ರೀಯ ಗೀತೆ ಉಳಿಸ್ತಾರೆ. ಸೊ ಮೇರಿ ಕಾಮ್ ಏನು ಹೇಳ್ತಾರೆ ಅಂತ ಹೇಳಿದರೆ, ನಾನು ಮತ್ತೆ ವಾಪಸ್ ಹೋಗ್ತೇನೆ, 4 ವರ್ಷ ಪ್ರಯತ್ನ ಮಾಡ್ತೇನೆ, ಯಾವಾಗ ಮುಂದಿನ ಒಲಿಂಪಿಕ್ಸಲ್ಲಿ ಒಲಿಂಪಿಕ್ ಸ್ಟೇಡಿಯಂನಲ್ಲಿ ನನ್ನ ದೇಶದ ರಾಷ್ಟ್ರಗೀತೆ ನುಡಿಸುವಂಥ ಒಂದು ಭಾಗ್ಯ ನನಗೆ ಸಿಗುತ್ತೆ, ದ್ಯಾಟ್ ಡೇ ಐ ಬಿ ಹ್ಯಾಪಿ ಅಂತ ಹೇಳಿ. ಇದು ನಮ್ಮ ಯುವ ಸಂಪತ್ತಿನ ಆದರ್ಶಗಳು. ನಾನು ಮಾಡುವ ಸಾಧನೆಯಿಂದ, ನನ್ನ ಪ್ರಯತ್ನದಿಂದ ನಾನು ನನ್ನ ಕುಟುಂಬ ಹೆಮ್ಮೆ ಪಡುವ ಸಾಧನೆ ಮಾಡ್ತೀನಿ, ನಾನು ಕಲಿತ ಶಾಲೆ ಹೆಮ್ಮೆ ಪಡುವ ಸಾಧನೆ ಮಾಡ್ತೀನಿ, ನನ್ನ ಊರ ಹೆಮ್ಮೆ ಪಡುವ ಸಾಧನೆ ಮಾಡ್ತೀನಿ. ಇದು ನಿಮ್ಮ ಜೀವನದ ಆದರ್ಶ ಆದರೆ ಆವಾಗ ನೀವು ಪ್ರಾಮಾಣಿಕವಾಗಿ ನಿಮ್ಮ ವ್ಯಕ್ತಿತ್ವದಲ್ಲಿರುವಂತಹ ಸಾಮರ್ಥ್ಯವನ್ನು ಹೊರಗೆ ತರುವಂಥ ಪ್ರಯತ್ನ ಮಾಡ್ತೀವಿ. ನಾವೆಲ್ಲರೂ ಒಂದೇ ಲೆಕ್ಕ ಇಲ್ಲ, ನಾವೆಲ್ಲರೂ ಭಿನ್ನ ಭಿನ್ನವಾಗಿದ್ದೀವಿ. ಆದರೆ ನಮ್ಮೆಲ್ಲರೂ ಅದ್ಭುತವಾದ ಸಾಮರ್ಥ್ಯ ಇದೆ. ಯಾವಾಗ ಕಳೆದು ಹೋಗ್ತೀವಿ ನಾವು ವಾಟ್ಸಪ್ಪಲ್ಲೋ, ಟಿಕ್ಟಾಕಲ್ಲೋ, ಇನ್ಸ್ಟಾಗ್ರಾಮಲ್ಲೋ, ಯಾವಾಗ ನಾವು ನಮ್ಮೊಳಗಿರುವಂಥ ಇನ್ಬಿಲ್ಟ್ ಅಪ್ಲಿಕೇಶನ್ಸನ್ನು ಅರ್ಥ ಮಾಡುವ ಪ್ರಯತ್ನ ಮಾಡೋದಿಲ್ಲ, that is where you defeat yourself. That is where you cheat yourself. That is where you are being very unjust to yourself. ಇನ್ನೊಂದು ಸತ್ಯ ಒಂದು ಪ್ರಶ್ನೆ ಕೇಳ್ತೇನೆ, ನಾನು ಇವಾಗ ನೋಡಿದೆ, ಅದನ್ನ ಇಟ್ಕೊಂಡು ಕೇಳ್ತೇನೆ. ಎಷ್ಟು ಜನ ಈ ಹಾಲಿಗೆ ಬಂದ ತಕ್ಷಣ ಮುಗಿನ ಸೆಂಟರ್ ಬರೆದುಕೊಂಡು ಶಾಲೆ ಹೋಗಿ ಕೂಡ ಆಸ್ಪತ್ರೆಗೆ ಹೋಗ್ಬೋದು? ನೀವು ಆಲೋಚನೆ ಮಾಡಿ, ನನ್ನ ಜೀವನದ ಉದ್ದೇಶವೇ ನಾಸ್ಪೇಟಲ್ಲಿ ಇರುವುದಾದರೆ, ನನ್ನ ಜೀವನದ ಉದ್ದೇಶವೇ ಹಿಂದುಳಿಯುವುದಾದರೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎವ್ರಿ ಡೇ ಭಗವಂತ ನಮಗೆ ಆಪರ್ಚುನಿಟೀಸ್ ಕೊಡ್ತಾನೆ. ಎವ್ರಿ ಡೇ ಆ ಸಿಕ್ಕ ಅವಕಾಶಗಳನ್ನು ಉಪಯೋಗಿಸುವಂಥ ಅವಕಾಶ ನಮಗಿದೆ. ನಿಮ್ಮ ವಯಸ್ಸಿನ ಅದೆಷ್ಟೋ ಮಕ್ಕಳಿಗೆ ಪಾಪ ಶಾಲೆಗೆ ಹೋಗುವಂಥ ಅವಕಾಶ ಸಿಗುವುದಿಲ್ಲ. ಯಾವುದೋ ಬಾರಲ್ಲಿ, ಯಾವುದೋ ರಸ್ತೆಗೆ ಡಾಮರ್ ಹಾಕುವಂಥ ಕೆಟ್ಟ ಕೆಲಸದಲ್ಲಿ, ಕಷ್ಟದ ಕೆಲಸದಲ್ಲಿ, ಯಾವುದೋ ಕೃಷಿ ಕೂಲಿಯಾಗಿ, ಭಗವಂತನಿಗೆ ಇಂಥ ಒಳ್ಳೆಯ ಅವಕಾಶ ಕೊಟ್ಟಿದ್ದಾನೆ, ಶಾಲಾ ಕಾಲೇಜಿನ ಶಿಕ್ಷಣ ಸಿಗುತ್ತೆ. ನನ್ನನ್ನು ನಾನು ಅರ್ಥೈಸಿಕೊಳ್ಳಲಿಕ್ಕೆ, ನನ್ನ ಸಾಮರ್ಥ್ಯವನ್ನು ಅರ್ಥೈಸಿಕೊಳ್ಳಲಿಕ್ಕೆ ನನಗಿಂತ ಒಂದು ಅದ್ಭುತ ಅವಕಾಶ ಸಿಕ್ಕಿದೆ. ಎಷ್ಟು ಉಪಯೋಗ ಮಾಡ್ತೀವಿ? ಶಾಲೆಗೆ ಹೋದರೆ, ಕಾಲೇಜಿಗೆ ಹೋದರೆ ನಮ್ಮ ಫಸ್ಟ್ ಇಂಪ್ರೆಷನ್ ಏನು ಗೊತ್ತಾ? ಶಾಲೆಗೆ ಹೋಗಿ ಕಲ್ತಿರೋ ದಾನ ಪ್ರಯೋಜನ ಐತಿ, ಮಾಸಿಗೆ ದಾನಗಳೇ ಐತಿ, ಜೀವನದ ಗಮನ 23 ವರ್ಷ ಕಾಲೇಜಿನ. ಈ ನೆಗೆಟಿವ್ ಮೈಂಡ್ಸೆಟ್ ನಮ್ಮದಲ್ಲ, ಏನು ಸಾಧನೆ ಮಾಡ್ತೀವಿ ನಾವು? ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಬುದ್ಧಿವಂತರ ಜಿಲ್ಲೆ ಅಂತ ಹೇಳ್ತಾರಲ್ವಾ? ಎಷ್ಟು ಜನ ನಾವು ಕಾಂಪಿಟೇಟಿವ್ ಎಕ್ಸಾಮ್ ಎದುರಿಸ್ತೀವಿ, ಎಷ್ಟು ಜನ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಾಗ್ತೀವಿ, ಎಷ್ಟು ಜನ ಸವಾಲಾಗಿ ಸ್ವೀಕಾರ ಮಾಡ್ತೀವಿ. ಕೆಲವು ಬಳ್ಳಾರಿಯಲ್ಲಿ ಕ್ಯಾಪ್ಟನ್ ಗಣೇಶ್ ಕಾರ್ಯಕ್ರಮ ನಾವು ಸುಮ್ಮನೆ ಮಿಲಿಟರಿ ಆಫೀಸರ್ ಹಾಕಿಲ್ಲ, ನಾವು ಪ್ರಯತ್ನದ ಹಿಂದೆ ಫಲ ಇದೆ. ಹಾಗಾಗಿ ಯೋಜನೆಗಳಿಗೆ ಸಂಬಂಧ
ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ಎಲ್ಲ ಕಾರ್ಯಕ್ರಮಗಳ ಸದುಪಯೋಗ ಮಾಡಿಕೊಂಡು ನಾನು ನನ್ನ ವ್ಯಕ್ತಿತ್ವದಲ್ಲಿರುವಂಥ ಇನ್ಬಿಲ್ಟ್ ಅಪ್ಲಿಕೇಶನ್ಸ್ ಮತ್ತೆ ನಿಮಗೆ ಅರ್ಥ ಆಗೋ ಭಾಷೆ ಹೇಳ್ತೇನೆ. ನನ್ನ ಒಳಗೆ ಅಡಗಿರುವ ಸಾಮರ್ಥ್ಯವನ್ನು ಹೊರಗೆ ತರುವಂಥ ಪ್ರಯತ್ನ ಮಾಡ್ತೀನಿ. ನಾನು ಮೇಲಿರುವಂಥ 100 ಜನ ಬೇಕಾದ್ರೆ ನೀರಜ್ ಚೋಪ್ರಾ ಅಂತ ಹೇಳ್ತೇನೆ. ನಾನು ಎಲ್ಲಿ ಬಂದ ಸಾಮರ್ಥ್ಯ? ತಂದೆ ತಾಯಿಯಾದ ಒಬ್ಬ ವಿದ್ಯಾರ್ಥಿ, ಆಶ್ರಮದಲ್ಲಿ ಮಾತ್ರದಲ್ಲಿ ಓದಿರುವಂಥ ವಿದ್ಯಾರ್ಥಿ, ಚಿತ್ರದುರ್ಗದ ವಿದ್ಯಾರ್ಥಿ, ಅವನ ಹೆಸರು ರಾಮ್ ಗೋಪಾಲ್ ಅಂತ. ನಿನ್ನೆ ಮೆಸೇಜ್ ಹಾಕಿದ್ದೆ ಸರ್. ಈ ಬಾರಿ ಪದ್ಮಶ್ರೀ ಪ್ರಶಸ್ತಿ ಕೊಡುವಂತ ಒಂದು ಸಣ್ಣ ಚಿತ್ರ ಹಾಕಿಬಿಟ್ಟು, ಸರ್ ನಾನು ಪ್ರಯತ್ನ ಮಾಡಿದರೆ ಈ ಪ್ರಶಸ್ತಿ ಪ್ರಾಪ್ತ ಮಾಡಲು ಸಾಧ್ಯ ಇಲ್ಲ ಅಂತ ಪ್ರಶ್ನೆ ಹಾಕಿದ್ದ. ನೋಡಿ, ಆ ಹುಡುಗ ಹೆಚ್ಚು ಮಾಡೋದು ಗೊತ್ತಿಲ್ಲ ನನಗೆ. ಆ ಹುಡುಗನ ಮನೆಯ ಮನಸ್ಸಿನಲ್ಲಿ ತಂದೆ ತಾಯಿ ಇಲ್ಲ, ಅನಾಥ ಹುಡುಗ, ಆಶ್ರಮದಲ್ಲಿ ಓದ್ತಾ ಇದ್ದಾನೆ, ಇಂಜಿನಿಯರಿಂಗ್ ಮಾಡ್ತಾನೆ ಚಿತ್ರದುರ್ಗದಲ್ಲಿ. ಅವನ ಮನಸ್ಸಿಗೆ ಆಡಿಸಿದೆ, ನಾನು ಪ್ರಯತ್ನ ಮಾಡಿದ್ರೆ ನನಗೆ ಆ ಪ್ರಶಸ್ತಿಗೆ ಚಾನ್ಸ್ ಉಂಟು ಅಂತ ಕೇಳಬೇಕಂತ ಹೇಳಿದ್ರೆ, he has identified with the goal. He has a purpose in his life. And if you go after it, you will achieve. ನಾನು ಹತ್ರ ಕೈ ಮುಗಿದು ವಿನಂತಿ ಮಾಡ್ತೇನೆ, ನಾವೆಲ್ಲರಿಗೂ ಅದ್ಭುತವಾದ ಸಾಮರ್ಥ್ಯ ಇದೆ, ಅದನ್ನು ವೇಸ್ಟ್ ಮಾಡಬೇಕು. ದೇವರಾಗೆ ಪ್ರಮಾಣ ಮಾಡಿ ಹೇಳ್ತೀನಿ ನಿಮಗೆ, 24 ಗಂಟೆ ಆ ಫೋನಲ್ಲಿ ಕಳೆದು ಹೋಗಿ ಯಾರು ಏನೂ ಸಾಧನೆ ಮಾಡಿಲ್ಲ, ನಿಮ್ಮನ್ನು ಮೂಢನ ಮಾಡಿದ್ದಾರೆ. ದಿವಸ 2 ಗಂಟೆ 3 ಗಂಟೆ ವಾಟ್ಸಪ್ಪಲ್ಲಿ ಯಾರು ಕಳೆದು ಹೋಗ್ತೀರಿ, ದೇವರಾಗೆ ನಿಮ್ಗೆ ಏನೂ ಲಾಭ ಆಗುವುದಿಲ್ಲ. ಸೆಲ್ಫಿ ತಗೊಂಡು 100 ಜನಕ್ಕೆ ಹಂಚಿದ್ರೆ ಏನೂ ಲಾಭ ಆಗುವುದಿಲ್ಲ. ಅದಕ್ಕಿಂತ ಭಿನ್ನವಾಗಿ ಈ ವಾಟ್ಸಪ್ ಅಂತ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡ್ತೀನಿ ನಾನು ಅಂತ ಹೇಳಿದ್ರೆ, ನೀವೊಂದು ಸ್ಟಾರ್ಟ್ಅಪ್ ಕಂಪನಿಯ ಮಾಲೀಕರಾಗಬಹುದು, ನೀವೊಂದು ದೊಡ್ಡ ಉದ್ಯಮಿ ಆಗಬಹುದು. ಹಾಗೆ ಮಾಡಿದ್ದಾರೆ. ನಾನು ಬಿಲ್ಡ್ ಮಾಡಿದ ಅಪ್ಲಿಕೇಶನ್ಸ್ ಜಗತ್ತಿನ 100 ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮ ಹತ್ರ ಹುಡ್ಕೊಂಡು ಬರ್ತಾರೆ. ನಾವು ಅದನ್ನು ಮಾಡೋದಿಲ್ಲ, ನಾವು ಕಳೆದು ಹೋಗ್ತೀವಿ. ಯಾಕೆ ಯೋಜನವನ್ನು ಅಥವಾ ಯೋಜನೆಯಿಂದ ಸಂಪತ್ತು ಇರ್ತಾರೆ ಅಂತ ಹೇಳಿದರೆ, ಅದೊಂದು ಎನರ್ಜಿ ಇದೆ, ಅದೊಂದು ಶಕ್ತಿ ಇದೆ. ಅದನ್ನು ಹೇಗೆ ನಾವು ಬಳಸ್ತೇವೆ, ಅದನ್ನು ಹೇಗೆ ಉಪಯೋಗ ಮಾಡ್ತೇವೆ, ಆ ನಿಮ್ಮ ಯುವ ಮನಸ್ಸಿದೆಯಲ್ಲ, ಆ ಶಕ್ತಿಯನ್ನು ಹೇಗೆ ಬಳಕೆ ಮಾಡ್ತೇವೆ, ಯಾವುದಕ್ಕಾಗಿ ಬಳಕೆ ಮಾಡ್ತೇವೆ ಅನ್ನೋದರಲ್ಲಿ ನಿಮ್ಮ ಭವಿಷ್ಯ, ನಿಮ್ಮ ಕುಟುಂಬದ ಭವಿಷ್ಯ, ನಿಮ್ಮ ದೇಶದ ಭವಿಷ್ಯ ಆಗಿದೆ. ಇಡೀ ಜಗತ್ತು ನಮ್ಮನ್ನು ನೋಡ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ಇಂಡಿಯನ್ಸ್ ಆರ್ ಸಪೋಸ್ ಟು ಬಿ ದಿ ಬೆಸ್ಟ್ ಬ್ರೈನ್ಸ್ ಅಲ್ಲಿ ಇರ್ತದೆ. ಅಂದರೆ ಎಲ್ಲಿ ಬೇಸ್ ಆಗುತ್ತೆ ಅಂತ ಹೇಳಿದ್ರೆ, ಆ ಬೆಸ್ಟ್ ಬ್ರೈನ್ಸ್ ತಮ್ಮ ಶಕ್ತಿಯನ್ನು ಎಲ್ಲಿಯೋ ಒಂದು ಕಡೆ ಉಪಯೋಗನೇ ಮಾಡ್ತಾರೆ, ಎಲ್ಲೋ ಕಳೆದು ಹೋಗ್ತಾ ಇದ್ದೇವೆ. ತುಂಬ ಟ್ರಿವಿಯಾಲಿಟೀಸ್, ಜಾತಿ, ಮತ, ಭಾಷೆ, ಪ್ರಾಂತ, ಮೇಲು ಕೀಳು, ಸ್ಪೃಶ್ಯ, ಅಸ್ಪೃಶ್ಯ, ಮುಂದುಳಿದವರು, ಹಿಂದುಳಿದವರು, ಬಡವರು, ಶ್ರೀಮಂತರು, ಕಲಿತವರು, ಕಲಿತಿದ್ದವರು, ನಗರದವರು, ಗ್ರಾಮಾಂತರದವರು, APL ಕಾರ್ಡ್, BPL ಕಾರ್ಡ್, ಆ ಭಾರತಿ, ಈ ಭಾರತಿ. ಎಲ್ಲಿ ನನ್ನ ಭಾರತೀಯ? ಯಾವ ಭಾರತೀಯ ಆಲೋಚನೆ ಮಾಡ್ತೀವಿ, ಯಾವ ಒಂದಾಗಿ ಆಲೋಚನೆ ಮಾಡ್ತೀವಿ. ಸಂಘರ್ಷತ್ವಂ ಸಂವಾದತ್ವಂ ಸರ್ವಮನಾಂಸಿ ಜಾತ ಅಂತೇಳಿ ನಮ್ಮ ಹೇಳಿದ್ರು. ಯಾವಾಗ ನಾವು ಒಂದೇ ಮನಸ್ಸಿನಿಂದ ಒಂದೇ ದಿಕ್ಕಿನಲ್ಲಿ ಹೆಜ್ಜೆ ಹಾಕುವಂಥ ಪ್ರಯತ್ನ ಮಾಡಿದರೆ ಇಡೀ ರಾಷ್ಟ್ರ ಮುಂದೆ ಬರುತ್ತೆ ಅಂತ ಹೇಳಿ. ಇದು ನಮ್ಮ ಯುವ ಮನಸ್ಸಿನ ಆದರ್ಶ ಆಗಲಿಕ್ಕೆ ಸಾಧ್ಯ ಇದೆ. ಇಷ್ಟರಲ್ಲಿ ದೇಶದ ಭವಿಷ್ಯ ಆಗಿರುತ್ತೆ. ಬೇರೆ ಯಾವ ನಮ್ಮೊಳಗಿರುವ ಅದ್ಭುತ ಸಾಮರ್ಥ್ಯವನ್ನು ವಿವೇಕಾನಂದರಿಗೆ ಬಿಟ್ಟುಕೊಟ್ಟ ಮಾತು, ಆತ್ಮನ ಮೋಕ್ಷಾರ್ಥಂ ಜಗದ್ಗತಾಯ ಚ. ನನ್ನ ಮೋಕ್ಷ ಸಫಲ ಮೇಲೆ ಹೋಗಲ್ಲ. ಮೋಕ್ಷ ಅಂತ ಹೇಳಿದ್ರೆ ನನ್ನ ಒಳಗಿರುವ ಸಾಮರ್ಥ್ಯವನ್ನ ಸಂಪೂರ್ಣ ಅರ್ಥೈಸಿಕೊಂಡು ಹೊರತರ್ತೇನೆ. ಯಾತಕ್ಕಾಗಿ? ನನಗೆ ಲಾಭ ಆ ಕಾರಣಕ್ಕಾಗಿ ಅಲ್ಲ, ಜಗದ ಕಲ್ಯಾಣಕ್ಕಾಗಿ. ಆತ್ಮೋನ್ನತಿಯ ಮೂಲಕ ಜಗದ ಕಲ್ಯಾಣ. ನನ್ನೊಳಗಿರುವ ಸಾಮರ್ಥ್ಯವನ್ನು ಹೊರಗೆ ತಂದು ನನ್ನ ಉನ್ನತಿ. ಯಾತಕ್ಕಾಗಿ? ಜಗದ ಕಲ್ಯಾಣಕ್ಕಾಗಿ.
ಬದುಕಿನ ಆದರ್ಶ ಆಗಲಿಕ್ಕೆ ಸಾಧ್ಯ ಇದೆ. ಇದನ್ನು ವಿವೇಕಾನಂದರು ವಾಟ್ ನೆಕ್ಸ್ಟ್ ಮೆನ್ ಆಫ್ ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಅದರಲ್ಲಿ ಇರುವಂಥ ಸಂದೇಶಗಳು. ಅದನ್ನು ನೆಹರು ಯುವ ಕೇಂದ್ರದವರು ಯುವಜನತೆಗೆ ಪ್ರೇರಣೆ ಕೊಡಲು ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಬೇಕಾಗಿ ವೇದಿಕೆಯಲ್ಲಿರುವ ಗಣಾಧಿ ಮತ್ತು ಎಲ್ಲರಿಗೂ ನಾನು ಹೆಸರು ಕೂಡ ಹೇಳಿಲ್ಲ, ಹಾಗೆ ಶುರು ಮಾಡಬೇಕು. ನಿಮ್ಮೆಲ್ಲರಿಗೆ ಗಮನಿಸಿ, ನೀವು ಉಳಿದವರಿಗಿಂತ ಭಿನ್ನ. ಯಾಕೆಂದರೆ ಒಂದು ಯುವ ಆಂದೋಲನದಲ್ಲಿ ಕೈ ಜೋಡಿಸಿದ್ರಿ ಬೇರೆ ಸಂಘಟನೆಗಳ ಮೂಲಕ. ಇನ್ನಷ್ಟು ಯುವಕರನ್ನ ಇದಕ್ಕೆ ತಗೊಂಡು ಬಂದು ಇದೊಂದು ರಾಷ್ಟ್ರೀಯ ಪ್ರವಾಹ ಆಗಿ ಆಗಿ ಅಂತ ಹೇಳ್ಕೊಂಡು ತುಂಬ ವಹಿಸಬೇಕು. ಮಲ್ಲಿಕಾರ್ಜುನ ಯುವ ಸಂಘಟನೆ ಅಧ್ಯಕ್ಷರು ಹೇಳಿದ್ದಾರೆ, ಅವರ ಒಳ್ಳೆಯ ಕೆಲಸಕ್ಕಾಗಿ ಅವರಿಗೆ ಒಳ್ಳೆಯ ಪ್ರಶಸ್ತಿ ಸಿಕ್ಕಿದೆ. ಒಳ್ಳೆಯ ಕೆಲಸ ಮಾಡಿದರೆ ಅದಷ್ಟಕ್ಕೆ ಜನ ನೋಡ್ಕೊಳ್ತಾರೆ. ಉಳಿದವರಿಗೆ ಆದರ್ಶ ಆಗಲಿ ಮತ್ತು ಆ ಸಂಘಟನೆಯ ಎಲ್ಲ ಸದಸ್ಯರಿಗೆ ಅಧ್ಯಕ್ಷರಿಗೆ ಹೆಸರು ಹೇಳಿದೆ, ಯಾಕೆಂತಂದರೆ ಪಕ್ಕದಲ್ಲಿ ಕೂತಿದ್ದಾರೆ. ಆದರೆ ಅವರು ಅವರ ಸಂಘಟನೆ ಯಶಸ್ಸಾಗಬೇಕಾದ್ರೆ ನಿಮ್ಮೆಲ್ಲ ಕೊಡುಗೆ ಇದೆ. ಅದಕ್ಕಾಗಿ ನಿಮಗೆ ವಿಶೇಷವಾದ ಅಭಿನಂದನೆ ಹೇಳಿ ಎಲ್ಲರಿಗೂ ಹೇಳಿ ನಾನು ಹೇಳಿದ ಮಾತು ಮನಸ್ಸಿಗೆ ಮುಟ್ಟಿದ್ಯಾ ನೋಡ. ಎಷ್ಟು ಆ ಊರಿಗೆ ಅಂತ ಸಿನಿಮಾ ಬಂದಿತ್ತಲ್ಲ, ಅದರಲ್ಲಿ ಹಾವಿದ್ದ ಜೋಶ್ ಅಂತ ಕೇಳ್ತಿದ್ರಲ್ಲ, ಕೇಳ್ತಿರ್ಲಿಲ್ವಾ? ನೋಡಿದ್ರ ಬಂಡಾರ ಕೇಳಿ ನಮಗೂ ಕೇಳ್ತಾ ಇದ್ರು ಹಾವಿದ್ದ ಜೋಶ್ ಅಂತ. ಯಾವಾಗ ಕೇಳ್ತಾ ಇದ್ರು ಅಂತ ಹೇಳಿದ್ರೆ ಮಧ್ಯಾಹ್ನ 2 ಗಂಟೆಗೆ ಊಟ ಆದಮೇಲೆ ಮತ್ತೆ 1 ಗಂಟೆ ಬಿಸಿಲಲ್ಲಿ ಪನಿಷ್ಮೆಂಟ್ ಕೊಟ್ಟು ಇನ್ನೇನು ಕುಸ್ತು ಬೀಳ್ತೇವೆ ಹೇಳುವಾಗ ಕೇಳ್ತಾ ಇದ್ರು ಹಾವಿದ್ದ ಜೋಶ್ ಅಂತ. ಅಕಸ್ಮಾತ್ ಜೋಶ್ ಇದ್ದಾಗಿಂದ ಪೂರ್ತಿ ಬಂದಾಗಿರ್ತದೆ, ಥಕ್ಕೆ ಅವರೇ ಚಕ್ಕರ್ ಮಾಡಿ ಅಂತ ಕಳಿಸ್ತಾ ಇದ್ರು. ಇನ್ನು ಪನಿಷ್ಮೆಂಟ್ ಬೇಡಪ್ಪ ಅಂತ ಹೇಳಿ ಖುಷಿಯಿಂದ ಲಾಸ್ಟ್ ಮಿನಿಟಲ್ಲಿ ಹೈ ಸರ್ ಅಂತ ಜೋರಾಗಿ ಹೇಳಿದ್ರೆ ಜೋಶ್ ಅವರಿಗೆ ಚಕ್ಕರ್ ಕಾಪಿ ಅಂತ ಹೇಳ್ತಾರೆ ಮಿಲಿಟರಿಯಲ್ಲಿ. ಈಗ ನಿಮ್ಗೆಲ್ಲ ಜೋಶ್ ಏನಿದೆ? ಜೋಶ್ ಇಲ್ಲ ನೋಡಿ, ಹೈ ಸರ್ ಹೇಳಿದ್ರೆ ಗೊತ್ತಿಲ್ಲ ನೋಡಿ. ಎರಡು ಮುಷ್ಟಿ ಬಿಗಿಂಗ್ ಮಾಡಬೇಕು, ಎಷ್ಟು ಜೋಶ್ ಆಗ್ತದೆ ನೋಡ್ತೇನೆ. 3 ಸಲ ಜೋರಾಗಿ ಜೈ ಹಿಂದ್ ಹೇಳಬೇಕು, ಹೇಳೋಲ್ಲ ಲೇಡೀಸ್ ಆಗಬೇಕು. ನೀವು ಸರ್ ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್. ಧನ್ಯವಾದ. ಇಂಡಿಯನ್ ಆರ್ಮಿಗೆ ಕ್ಯಾಪ್ಟನ್ ಆಗಿ ಸೇವೆ ಸಲ್ಲಿಸಿ ಇವತ್ತು ಎಲ್ಲರಿಗೂ ಕೂಡ ಆ ಜೋಶನ್ನ ಮತ್ತೆ ಕಲಿಸಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಯುವಜನತೆಯಲ್ಲಿ ನಮ್ಮ ಯುವಜನ ನಮ್ಮ ದೇಶದ ಅಭಿವೃದ್ಧಿ ಕಾರ್ಯಗಳಲ್ಲಿ ಮುಂದೆ ಬರಬೇಕು, ಮುಂಚೂಣಿಯಲ್ಲಿ ಇರಬೇಕು ಎಂಬುದಾಗಿ ಅವರಿಗೊಂದು ಸ್ಫೂರ್ತಿದಾಯಕ ಮಾತುಗಳನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಎಲ್ಲ ಅಭಿವೃದ್ಧಿ ಕಾರ್ಯಗಳಲ್ಲಿ ಹೇಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ಬಹುದು, ಯಾವ ರೀತಿ ನಾವು ಗುರಿಯನ್ನು ಇಟ್ಕೊಳ್ಬೇಕು ಎಂಬುದಾಗಿ ಚಂದ ಚಿತ್ರಣವನ್ನು ನಾವು ನೀಡಿದ್ದಾರೆ ಶ್ರೀಯುತ ಕ್ಯಾಪ್ಟನ್ ಗಣೇಶ್ ಕಾರ್ಣಿಕ್ ಅವರು. ಧನ್ಯವಾದಗಳು ಸರ್. ಈಗ ನಮ್ಮ ವೇದಿಕೆಯಲ್ಲಿರುವ ಅತಿಥಿಗಳಿರು ಶ್ರೀಯುತ ಪ್ರದೀಪ್ ಡಿಸೋಜಾ, ಸೆಕ್ರೆಟರಿ, ಕೋಸ್ಟಲ್ ಡೆವಲಪ್ಮೆಂಟ್ ಅಥಾರಿಟಿ ಮಂಗಳೂರು ಮತ್ತು ಡಿಸ್ಟ್ರಿಕ್ಟ್ ಆಫೀಸರ್, ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ದಕ್ಷಿಣ ಕನ್ನಡ ಮಂಗಳೂರು. ಇವತ್ತು ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಕೇಳಿಕೊಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಇವತ್ತಿನ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ ಗೌರವಿತ ಕ್ಯಾಪ್ಟನ್ ಗಣೇಶ್ ಸರ್ ಅವರೇ, ಟಿಕೆಟ್ ಶರತ್ ರಂಜನ್ ಸರ್ ಅವರೇ, ಮತ್ತು ನೆಹರು ಯುವ ಕೇಂದ್ರದ ಆಡಳಿತಾಧಿಕಾರಿ ಜಗದೀಶ್ ಅವರೇ, ಮತ್ತು ಎಲ್ಲ ಇವತ್ತಿನ ಯುವ ಪ್ರಶಸ್ತಿ ಪಡೆದ ಮಲ್ಲಿಕಾರ್ಜುನ ಯುವ ಸಂಸ್ಥೆ ಅಧ್ಯಕ್ಷರೇ ಹಾಗೂ ಪದಾಧಿಕಾರಿಗಳು, ವಿವಿಧ ಜಿಲ್ಲೆಯ ಸಂಘ ಸಂಸ್ಥೆಗಳ ಮುಖ್ಯಸ್ಥರೇ ಹಾಗೂ ಸಭೆಗಳೇ, ವೇದಿಕೆಗೆ ಧನ್ಯವಾದ. ಈಗಾಗಲೇ ನಮ್ಮ ಗಣೇಶ್ ಕಾರ್ಣಿಕ್ ಸರ್ ಅವರು ನಾವು ಹೇಗೆ ಲೀಡರ್ಶಿಪ್ ಇರಬೇಕಂತ ಹೇಳಿ, ಜೋಶ್ ಇರಬೇಕಂತ ಹೇಳಿ ಸವಿಸ್ತಾರವಾಗಿ ವಿವರಿಸಿದ್ದಾರೆ. ಅದರ ಕಾರಣ ನಾವು ಕೂಡ ಈಗ ನಾನು ಮುಂದೆ ಜಿಲ್ಲಾ ಯುವಜನ ಕ್ರೀಡಾಧಿಕಾರಿಯಾಗಿದ್ದೇನೆ. ನಮ್ಮ ಜಿಲ್ಲೆಯಲ್ಲಿ ಸುಮಾರು 3,000 ಯುವ ಸಂಘಗಳಿತ್ತು. ಯುವತಿ ಸಂಘ ಇರ್ಬೋದು, ಯುವ ಸಂಘ ಇರ್ಬೋದು. ಆದರೆ ಕೆಲವರು ವರ್ಷಕ್ಕೆ 1 ಸಲ ಕಾರ್ಯಕ್ರಮ ಮಾತ್ರ ಮಾಡೋದು, ಮತ್ತೆ ಇಲ್ಲ ಆ ಸಂಘ ಹೆಸರು ಮಾಡ್ತಿರ್ತದೆ. ಆದರೆ ಅದು ನಿಷ್ಕ್ರಿಯವಾಗಿತ್ತು. ಆದರೆ ಆಕ್ಟಿವ್ ಆದ 500 ಯುವಕ ಮಂಡಳ, ಯುವತಿ ಮಂಡಳಗಳಿದ್ದು ಅದರಲ್ಲಿ ಈ ನೆಹರು ತುಂಬ ಎಲ್ಲ ಯುವ ಕ್ಲಬ್ಗಳಿಗೆ, ಮಹಿಳಾ ಸಂಘಟನೆಗೆಲ್ಲ ಬೇರೆ ಬೇರೆ ಸಹಕಾರ ಸೌಲಭ್ಯಗಳು ಕೊಡ್ತಾ ಬರ್ತದೆ. ಆದರೆ ಏನಂತಂದರೆ ನಮಗೆ ಸಹ ನಾವು ಕ್ರೀಡಾ ಇಲಾಖೆಗೆ ನಾವು ಸಹ ಕೊಡ್ತಿದ್ದೇವೆ. ಆದರೆ ಕೆಲವು ಆಕ್ಟಿವ್ ಯುವ ಮಂಡಳಗಳು ಮಾತ್ರ ವರ್ಷಾಂತ್ಯದ ಬೆನಿಫಿಟ್ ಪಡೆಯುವ ಪ್ರಸಂಗ ಬಂದಿದೆ. ನಮ್ಮ ಜಿಲ್ಲೆಯಲ್ಲೆಲ್ಲ ಈಗಾಗಲೇ ನಮ್ಮ ಕ್ರೀಡಾ ಇಲಾಖೆ ಮೂಲಕ ಸ್ವಾಮಿ ವಿವೇಕಾನಂದ ಯುವಕ ಸಂಘಟನೆ ಅಂತೇಳಿ ಈ ಗ್ರಾಮ ಪಂಚಾಯತಲ್ಲಿ 2 ಸ್ವಸಹಾಯ ಗುಂಪು ಅಂತ ಹೇಳ್ತೇವೆ. ಅದನ್ನು ಸರ್ಕಾರದ ವತಿಯಿಂದ ಪ್ರತಿ ಗ್ರಾಮ ಪಂಚಾಯತ್ 2 ಸ್ವಾಮಿ ವಿವೇಕಾನಂದ ಯುವ ಸಂಘಟನೆ ಮಾಡಿದೆ. ಬೇರೆ ಬೇರೆ ಚಟುವಟಿಕೆಗಳನ್ನು ಮಾಡಲಿಕ್ಕೆ, ಆ ಯುವಕರನ್ನು ಸಬಲೀಕರಣ ಮಾಡಲಿಕ್ಕೆ
ಇದರ ಮೂಲಕ ದೇಶದ ಅಭಿವೃದ್ಧಿ ಸಾಧನೆ ಮಾಡಿದ ಉದ್ದೇಶದಿಂದ ಮಾಡಿದೆ. ನಾನು ಕರೆ ಕೊಟ್ಟಿದ್ದೇನೆಂದರೆ ನಾವು ಇಷ್ಟೇ ಯುವಕ ಮಂಡಲ ಯೂತ್ ಕ್ಲಬ್ ಜಿಲ್ಲೆಯಲ್ಲಿ ಎಲ್ಲ ಯೂತ್ ಕ್ಲಬ್ಗಳು ಕೂಡ ಆಕ್ಟಿವ್ ಆಗಿ ಕೆಲಸ ಮಾಡಿದರೆ ನಮ್ಮ ದೇಶದ ಪ್ರಗತಿ ಸಾಧ್ಯ ಹೇಳುತ್ತಾ ಮತ್ತು ಇವತ್ತಿನ ಈ ಯುವ ಪ್ರಶಸ್ತಿಯಲ್ಲಿ ಪ್ರಶಸ್ತಿ ವಿಜೇತರನ್ನು ಅಭಿನಂದಿಸುತ್ತಿದ್ದೇನೆ. ಅದೇ ರೀತಿ ಲೀಡರ್ಶಿಪ್ ಕ್ವಾಲಿಟಿಗಳು ನಮ್ಮಲ್ಲಿ ಆ ಲೀಡರ್ಶಿಪ್ ಕ್ವಾಲಿಟಿಗಳಲ್ಲಿ ಸವಿಸ್ತಾರವಾಗಿ ನಮ್ಮ ಗಣೇಶ್ ಕಾರ್ತಿಕ್ ಸರ್ ಹೇಳಿದ್ರು. ಅವರ ಮಾತು ಕೇಳಲಿಕ್ಕೆ ಚಂದ, ಎಲ್ಲರಿಗೂ ನೀವು ಮನದಟ್ಟಕ್ಕೆ ಭಾವಿಸ್ತೇನೆ. ನಿಮ್ಮಿಂದ ಇನ್ನಷ್ಟು ನಿಮ್ಮ ಗ್ರಾಮದಲ್ಲಿ ನಿಮ್ಮ ಶಾಲೆಗಳಲ್ಲಿ ಇರ್ಬೋದು ಆ ಯುವಕರಿಗೆ ಆ ಮೊಬೈಲ್ ಇದರಿಂದ ನಾವು ಹೊರಗೆ ಬಂದು ನಾವು ನಿಜವಾಗಿ ನಮ್ಮ ಕಾರ್ಯಗಳಲ್ಲಿ ನಾವು ನಮ್ಮಲ್ಲಿ ಇನ್ಬಿಟ್ ನಮ್ಮ ಸಾಮರ್ಥ್ಯ ಹೇಳಿದ್ರೆ ಇನ್ಬಿಟ್ ನಮ್ಮ ಸಾಮರ್ಥ್ಯ ಅದನ್ನು ಹೊರಗೆ ತರುವ ಪ್ರಯತ್ನ ನಾವೆಲ್ಲ ಮಾಡಬೇಕು ಅಂತ ಹೇಳುತ್ತಾ ಅವಕಾಶ ಒದಗಿಸಿದ ಧನ್ಯವಾದ. ಥ್ಯಾಂಕ್ ಯು. ಈಗ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರಲ್ಲಿ ಶ್ರೀಯುತ ಕರ್ನಲ್ ನೀಟಗುಪ್ತು ಶರತ್ ಭಂಡಾರಿ ಇವರು ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಮ್ಮೊಂದಿಗೆಲ್ಲ ಮಾತನಾಡುವ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನಮ್ಮ ಈ ಇವತ್ತಿನ ಕಾರ್ಯಕ್ರಮದ ಸಂಘಟನೆಗೆ ತುಂಬ ಆಭಾರಿಯಾಗಿದ್ದೇನೆ. ನನ್ನ ವೈಯಕ್ತಿಕ ನೆಲೆಯಲ್ಲಿ ಧನ್ಯವಾದಗಳು. ಮುಖ್ಯವಾಗಿ ಉಮಾಶಂಕರ್ ಅವರಿದ್ದಾರೆ, ಉದಯಶಂಕರ್ ಅವರಿದ್ದಾರೆ. ಅವರು ನನ್ನಲ್ಲಿ ಬರುವಾಗ ನನ್ನನ್ನು ಫೋನ್ ಮಾಡಿ ಕಳಿಸಿದ್ದಾರೆ. ನಾನು ಅವರಿಗೆ ತುಂಬ ಧನ್ಯವಾದ ಅರ್ಪಿಸ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಇದೊಂದು ಇವತ್ತಿನ ಕಾರ್ಯಕ್ರಮ ವಿಶಿಷ್ಟವಾದ ಕಾರ್ಯಕ್ರಮ. ಯಾಕಂದರೆ ಯಾವಾಗಲೂ ಎಲ್ಲ ಕಡೆಯಲ್ಲಿ ಆಗಬೇಕು. ಈಗಿನ ಈ ಯುವ ಜನತೆಗೆ ನಮ್ಮ ದೇಶದಲ್ಲಿ ತುಂಬ ಕಾರ್ಯಕ್ರಮ. ಯಾಕಂದರೆ ಮುಂದಿನ ನಮ್ಮ ದೇಶ ಮುಂದುವರಿಕೆ ನಮ್ಮ ಮೇಲೆ ನಂಬಿಕೊಂಡು ಚಿಕ್ಕ ಪ್ರಯಾಣಗಳಿದ್ದಾರೆ. ಈ ಎದುರು ಒಬ್ಬರಿದ್ದಾರೆ ಪಾಪ ನಮ್ಮ ಡಾಕ್ಟರ್ ಗಣೇಶ್ ಕಾರ್ತಿಕ್ ಹೇಳಿದಾಗೆ ಮೊಬೈಲಲ್ಲಿ ನಾನು ಒಂದು ಮನೆಯನ್ನು ನೋಡ್ತೇನೆ. ಅವರು ಒಬ್ಬರು ಮಾತ್ರ ಮೇಲೆ ನೋಡಿದ್ರು, ಬಾಕಿ ಮೊಬೈಲಲ್ಲಿ ನೋಡ್ತಾ ಇದ್ದಾರೆ. ಅವರು ಯೋಜನೆ ಅಫ್ಕೋರ್ಸ್ ಅವರು ಎದುರು ಲಾಂಗ್ ಟು ಗೋಯಿಂಗ್ ಲೈಫ್. ಯುವ ಜನತೆಗೆ ನಾಯಕತ್ವದ ಬೆಳವಣಿಗೆ ಅವಶ್ಯಕತೆ ಬಹಳ ಮುಖ್ಯ. ಹಿಂದೆ ಇದ್ದಷ್ಟು ಈಗ ರೆಸ್ಪಾನ್ಸಿಬಿಲಿಟಿ ನಿಮ್ಮ ಮೇಲೆ ಹೊಣೆ ತುಂಬ ಉಂಟು. ನಾವು ದೇಶವನ್ನು ಮುಂದುವರಿಸಿಕೊಂಡು ಹೋಗಬೇಕು. ಸೊ ಆದ ಕಾರಣ ನಿಮ್ಮಲ್ಲಿ ನಾಯಕತ್ವದ ಬೆಳವಣಿಗೆ ಒಟ್ಟಿಗೆ ನಿಮ್ಮ ವ್ಯಕ್ತಿತ್ವ ವಿಕಸನ ಮಾಡಬೇಕಾಗಿದೆ. ಇಂಗ್ಲೀಷ್ನಲ್ಲಿ ನಾವು ಹೇಳಿದ್ರೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಅಂತ. ಈ ಲೀಡರ್ಶಿಪ್ ಕ್ವಾಲಿಟಿಯ ಒಟ್ಟಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟು ಇರಬೇಕಾಗ್ತದೆ. ಆಕ್ಚುಲಿ ನಿಮಗೆ ಬೇರೆ ಕಾರ್ಯಕ್ರಮ ಉಂಟಲ್ಲ, ಯೂತ್ ಲೀಡರ್ ಟ್ರೈನಿಂಗ್ ಪ್ರೋಗ್ರಾಮ್ ಅಂತ ಹೇಳಿದ್ರು. ಇದರ ನಂತರ ಈ ಕಾರ್ಯಕ್ರಮ ಮುಗಿದ ನಂತರ ಸೊ ಅದರಲ್ಲಿ ನಿಮಗೆ ವಿವರಣೆ ಕೊಡ್ತಾರೆ. ಅದನ್ನು ನಾನು ಅದಕ್ಕೆ ವಿಶ್ಲೇಷಣೆ ಮಾಡ್ತಾ ಇಲ್ಲ. ಯುವ ಜನತೆಗೆ ನಮ್ಮ ದೇಶ ಪ್ರೇಮದ ಬಗ್ಗೆ ಅತಿಯಾಗಿ ಒಂದು ಆ ಭಾವನೆ ನಾವು ಪ್ರೇರಣೆ ಮೂಡಿಬರಬೇಕಂತ ನನ್ನ ಅಭಿಪ್ರಾಯ. ಯಾಕಂತ ಹೇಳಿದ್ರೆ ನಾವು ತುಂಬ ಬೇರೆ ಬೇರೆ ಕಾರ್ಯಕ್ರಮ ನೋಡ್ತಾ ಇರ್ತಿರ್ತೇವೆ. ಎಲ್ಲಿಯೂ ಮುಂದೆ ಬೇರೆ ಬೇರೆ ರಾಜಕೀಯ ಒತ್ತಡಗಳಿಂದ, ಬೇರೆ ಬೇರೆ ಕಾರಣಗಳಿಂದ, ಆರ್ಥಿಕ ಒತ್ತಡದಿಂದ, ಮಾನಸಿಕ ಒತ್ತಡದಿಂದ ಬೇರೆ ಬೇರೆ ಅಭಿಪ್ರಾಯಗಳಿರಬಹುದು ಯುವ ಜನತೆಯಲ್ಲಿ. ಆದರೆ ನಾನು ಹೇಳೋದು, ನಾನು ಸೇನಾಧಿಕಾರಿ ಹೇಳೋದು, ನಮ್ಮ ದೇಶ ಪ್ರೇಮ, ದೇಶ ಮುಂದುವರಿಬೇಕು, ನಮ್ಮ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಅತಿ ಶಕ್ತಿಶಾಲಿ ದೇಶ ಎಂಬುದರಲ್ಲಿ ಅಂತ ಒಂದು ಭಾವನೆ ಎಲ್ಲರಲ್ಲಿ ಯುವಕರಲ್ಲಿ ಇರಬೇಕು. ಅವರು ಏನೇ ಕೆಲಸ ಮಾಡಲಿ, ಅವರ ಕೆಲಸ, ಅವರ ವೃತ್ತಿ, ಅವರ ಏನೇ ಅಭಿಪ್ರಾಯಗಳಿರ್ಬೋದು, ಮತ್ತು ಇದೊಂದು ದೇಶವನ್ನು ಮುಂದುವರಿಸುವಂಥ ಅಭಿಪ್ರಾಯ ಯಾವಾಗ ಇಟ್ಟುಕೊಳ್ಬೇಕು. ನಾನು ಚಿಕ್ಕ ಉದಾಹರಣೆ ಕೊಡ್ತೇನೆ. ನಮಗೆ ಸೈನಿಕರಿಗೆ, ಅಧಿಕಾರಿಗಳಿಗೆ, ಆರ್ಮಿ ಆಫೀಸರ್ಸ್ಗೆ, ಏರ್ಫೋರ್ಸ್ಗಳಿಗೆ ಅಲ್ಲ, ಆರ್ಮಿ ಆಫೀಸರ್ಸ್ಗೆ ಕ್ಯಾಪ್ಟನ್ ಗಣೇಶ್ ಕಾರ್ತಿಕ್ ನಮ್ಮಲ್ಲಿ ಒಂದು ಕೋಡ್ ಉಂಟು ನೋಡಿ. 2 ಕೋಡ್ ಉಂಟು, ವಾರಿಯರ್ ಕೋಡ್ ಮತ್ತು ಚೆಕ್ ಬುಕ್ ಕೋಡ್ ಅಂತ. ವಾರಿಯರ್ ಕೋಡ್ ಅಂತ ಹೇಳಿದ್ರೆ ಅದು ನಮ್ಮ ಪುರಾತನ ಡಾಕ್ಯುಮೆಂಟ್ಸ್ ಇಂದ ಬಂದದ್ದು. ನಾನು ಆವಾಗ ವಿಶ್ಲೇಷಣೆ ಮಾಡುವುದಿಲ್ಲ. ನಾನು ಮಾತನಾಡ್ತಿರೋದು ಚೆಕ್ ಬುಕ್ ಕೋಡಿನ ಬಗ್ಗೆ. ಚೆಕ್ ಬುಕ್ ಕೋಡ್ ಅಂತ ಹೇಳಿದರೆ 1932 ಡಿಸೆಂಬರ್ 10ನೇ ತಾರೀಕಿಗೆ ಫೀಲ್ಡ್ ಮಾರ್ಷಲ್ ಫಿಲಿಪ್ ಚೆಕ್ ಬುಕ್ ಅವರು ಭಾರತೀಯ ಸೇನೆ ಕಮಾಂಡರ್ ಇನ್ ಚೀಫ್ ಆಗಿದ್ದರು ಆ ಟೈಮ್ನಲ್ಲಿ. ಅವರು
ನಮ್ಮ ಭಾರತೀಯ ಸೇನೆಯ ಅಧಿಕಾರಿಗಳಿಗೆ ಒಂದು ತತ್ವ, ಒಂದು ನೀತಿಯನ್ನು ಕೊಟ್ಟಿದೆ. ಏನು ಮಾಡಬೇಕಂತ ಅದನ್ನು 3 ಲೈನ್ನಲ್ಲಿ ಉಂಟು. ನಾನು ಅದನ್ನು ಕೋಟ್ ಮಾಡ್ತೇನೆ ಇಂಗ್ಲೀಷ್ನಲ್ಲಿ ಇದ್ದರೆ. ಸೇಫ್ಟಿ, ಸೆಕ್ಯೂರಿಟಿ and honor of your country comes first, always and every time. The safety, security and welfare of the men you command comes next, always and every time. Your own safety, comfort and welfare comes last, always and every time. ಇದರ ತತ್ವ ಇಷ್ಟೇ. ನಮ್ಮ ದೇಶದ ಕಲ್ಯಾಣ ಮತ್ತು ರಕ್ಷಣೆ ಮೊದಲ ಧ್ಯೇಯ. ನಮ್ಮೊಟ್ಟಿಗೆ ಯಾರು ಕೆಲಸ ಮಾಡ್ತಾರೆ, ನಮ್ಮ ಕೆಳಗಿನ ಸ್ತರದವರು, ನಮ್ಮ ಸಹೋದ್ಯೋಗಿಗಳು, ಅವರ ರಕ್ಷಣೆ, ಅವರ ಕಲ್ಯಾಣ, ಅದು ಮತ್ತೆ ಬರೋದು 2 ಸ್ಥಾನ. ಕೊನೆಯಲ್ಲಿ ನಮ್ಮ ಸ್ವಂತ ರಕ್ಷಣೆ ಮತ್ತು ಕಲ್ಯಾಣ, ಇದು ನಮ್ಮ ಧ್ಯೇಯ ಮೋಟೋ. ಅದಕ್ಕೆ ಚೆಕ್ವುಡ್ ಕೋಡ್ ಅಂತ ಹೇಳಿದ್ರು. ನಾವೆಲ್ಲ ಮಿಲಿಟರಿ ಆರ್ಮಿ ಅಧಿಕಾರಿಗಳು ಈ ಚೆಕ್ವುಡ್ ಕೋಡನ್ನು ಫಾಲೋ ಮಾಡಿಕೊಂಡು ಶಾಪ್ ತಗೊಂಡು ತರೋದು ನಾವು ಕಮಿಷನ್ ಸಿಕ್ಕುವಾಗ. ಸೊ ನಾವು ಹಾಗಾಗಿ ಸೊ ದೇಶದೊಳಗೆ ಇದನ್ನು ನಾವು ಮಿಲಿಟರಿಯಾಗಿ ಅಪ್ಲೈ ಮಾಡೋದಾದ್ರೆ ನಾವು ಅದರಲ್ಲಿ ನಮ್ಮದಾಗಿ ಮಾಡಿದ ಚೆಕ್ವುಡ್ ಕೋಡ್, ಆ ಕೋಡನ್ನು ನಾವೆಲ್ಲ ಜನರು ಅದನ್ನು ನಮ್ಮದಾಗಿ ಅಳವಡಿಸಿಕೊಂಡು ಕೊಡಬೇಕು. ಹೇಗೆ ದೇಶ ಮೊದಲು ನಮ್ಮ ಒಟ್ಟಿಗೆ ಇರುವವರೆಲ್ಲ ನೆಕ್ಸ್ಟ್ ಆ್ಯಂಡ್ ನಮ್ಮ ಸ್ವಂತ ಲಾಸ್ಟ್. ಈಗೇನಾಗಿದೆ, ಜಗತ್ತಿನ ನಮ್ಮೆಲ್ಲ ಉಲ್ಟಾಗಿದೆ. ಮೊದಲು ನಾವು ಮತ್ತೆ ಬಾಕಿಯಲ್ಲಿ ಅಲ್ಲಿ ದೇಶ ಕೊನೆಯಿದೆ ಅಂತ ಅದಲ್ಲ. ಸೊ ದೇಶದ ಬಗ್ಗೆ ಭಾವನೆ ಮೂಡಿಬರಬೇಕು ನಿಮ್ಮಲ್ಲೆಲ್ಲ. ಅದಕ್ಕಾಗಿ ಈ ನಾಯಕತ್ವದ ಟ್ರೈನಿಂಗ್, ಶಿಕ್ಷಣದ ಅವಶ್ಯಕತೆ ಉಂಟು. ನಾಯಕತ್ವದ ಶಿಕ್ಷಣದೊಟ್ಟಿಗೆ ನಿಮ್ಮ ಪ್ರತಿ ಮೆಡಿಸನ್ಗಳನ್ನು ಮಾಡಿಸಿಕೊಳ್ಳಿ, ಒಳ್ಳೆಯ ಅವಕಾಶಗಳು ಬಹಳ ಮುಖ್ಯವಾದ ವಿಷಯ ಇದು. ಕ್ಯಾಪ್ಟನ್ ಹೇಳಿದರು, ನಾವು ಟ್ರೈನಿಂಗ್ನಲ್ಲಿ ಬಾಕ್ಸಿಂಗು ಆತ್ಮಹತ್ಯೆಗಾಗಿ ಟ್ರೈನಿಂಗ್ನಲ್ಲಿ ಹೋದ ಕೂಡಲೇ ಮೊದಲ 1-2 ವಾರದಲ್ಲಿ ಪ್ರತಿಯೊಬ್ಬರಿಗೆ ಕಂಪಲ್ಸರಿ ಬಾಕ್ಸಿಂಗ್ ಮಾಡಬೇಕು. ಕೆಲವರು ಏನು ಮಾಡ್ತಾರೆ, ಇನ್ನು ಹೆಚ್ಚು ಪೆಟ್ಟು ತಿನ್ನುವುದು ಬೇಡ ಅಂತ ಮೊದಲನೇ ಇದರಲ್ಲಿ ನಾವು ಕೊಟ್ಟಾಗಿ ಹೋಗ್ಬಿಡ್ತಾರೆ. ಮುಂದೆಯವರು ನೀವು ಎಷ್ಟು ವಿನ್ನಾಗಿ ಹೋಗ್ತಾ ಇರ್ತೀರಿ ಮುಂದಕ್ಕೆ ಅಷ್ಟು ಪೆಟ್ಟು ತಿಂತಾ ಇರ್ತೀರಿ. ಯಾಕೆ ಬಾಕ್ಸಿಂಗ್ ಅಂತ ಪೆಟ್ಟೆ ಅದು ಎದುರಾಳಿ ಕೊಡ್ತಾರೆ, ನೀವು ಕೊಡ್ತೀರಿ. ಸೊ ಕೆಲವರು ಬುದ್ಧಿವಂತರು ಏನು ಮಾಡ್ತಾರೆ, ಮೊದಲೇ ಫಸ್ಟ್ ಗ್ರೌಂಡ್ನಲ್ಲಿ ನಾಲ್ಕಾಗಿ ಹೋಗ್ತಾರೆ, ಮುಂದೆ ಸಿಕ್ಕೋ ಪೆಟ್ಟೆಲ್ಲ ಬಾಕಿ ಬಿಟ್ಟು ಹೋಗ್ತದೆ. ನೀವು ಕಾರ್ಮಿಕರು ಹೇಳಿದಾಗ ಧೈರ್ಯವಾಗಿ ನಿಂತು ವಿನ್ನಾದರೆ ಮುಂದಕ್ಕೂ ನೀವು ವಿನ್ನಾಗ್ತಾ ಹೋಗ್ತೀರಿ. ಆವಾಗ ನೀವು ಪೆಟ್ಟು ಬೀಳ್ಬೋದು, ಆದರೆ ಆ ಪೆಟ್ಟುಗಳನ್ನು ನೀವು ಎದುರಿಸಿ ನೀವು ಮುಂದೆ ಹೋಗ್ತೀರಿ, ಎದುರಾಳಿಗಳನ್ನು ಸೋಲಿಸಿ. ಸೊ ಬಾಕ್ಸಿಂಗ್ ಇಸ್ ಎ ಕಂಪಲ್ಸರಿ ಐಟಮ್ ಇನ್ ದಿ ಆರ್ಮಿ, ಇಂಡಿಯನ್ ಆರ್ಮಿ ಅಧಿಕಾರಿಗಳಿಗೆ. ಅದು ತುಂಬ ನಿಮ್ಮಲ್ಲಿ ಧೈರ್ಯ ಮತ್ತು ಆತ್ಮಸ್ಥೈರ್ಯ ಬೆಳೆಸಲಿಕ್ಕೆ ಬಹಳ ಇಂಪಾರ್ಟೆಂಟ್ ವಿಷಯ, ಅತ್ಯುತ್ತಮವಾದ ವಿಷಯ. ಅದಕ್ಕಾಗಿ ಈಗಲೂ ಇವತ್ತಿಗೂ ಟ್ರೈನಿಂಗ್ನಲ್ಲಿ ಕಂಪಲ್ಸರಿ ಆಗಿದೆ ಅಧಿಕಾರಿಗಳು ಮಾಡ್ತಾರೆ. ಅಧಿಕಾರಿಗಳ ಕೆಲಸದಲ್ಲಿ ಬಾಕ್ಸಿಂಗ್ ಉಂಟು, ಮತ್ತು ಅದಷ್ಟು ಕಂಪಲ್ಸರಿ ಇರೋದ್ರಿಂದ ಅಧಿಕಾರಿಗಳಿಗೆ ಕಂಪಲ್ಸರಿ ಟ್ರೈನಿಂಗ್ ಮಾಡ್ತಾರೆ. ಅದು ನಿಮ್ಮಲ್ಲಿ ಆತ್ಮಸ್ಥೈರ್ಯ ಬೆಳೆಸಿಕೊಳ್ಬೇಕಾಗುತ್ತೆ. ಈಗ ನಾನು ಹೇಳಿದ್ರೆ ನಾವು ಯುವಜನತೆಗೆ ಬಾಕ್ಸಿಂಗ್ ಮಾಡಬೇಕಂತ ಹೇಳಿ ಇಲ್ಲ, ಬಟ್ ನಿಮ್ಮ ಈ ಆತ್ಮಸ್ಥೈರ್ಯವನ್ನು ಬೆಳೆಸಿಕೊಳ್ಬೇಕು. ಯುವ ನಾಯಕತ್ವಕ್ಕೆ ಬಹಳ ಮುಖ್ಯವಾದ ಸಮಯ ಪಾಲನೆ, ನಮ್ಮ ಜೀವನದಲ್ಲಿ ಶಿಸ್ತು. ಆ ಶಿಸ್ತು ಅಂತ ಹೇಳಿದ್ರೆ ಮಿಲಿಟರಿಯಾಗಿ ಡಿಸಿಪ್ಲಿನು, ಮಾರ್ಚಿಂಗು ಅದನ್ನೆಲ್ಲ ವಿಷಯ ಮಾತಾಡೋದು. ಶಿಸ್ತಿನಲ್ಲಿ ಎಷ್ಟೇ ವಸ್ತುಗಳು, ಸಮಯದ ಶಿಸ್ತು ಬೇರೆ, ಜೀವನದ ಸ್ಥೈರ್ಯ ಬೇರೆ. ನೀವು ಮನೆಯಲ್ಲಿ ಇರುವಾಗ ಏನೆಲ್ಲ ಮಾಡ್ತೀರಿ, ನಿಮ್ಮ ವಸ್ತುಗಳಲ್ಲಿ ಇರ್ತೀರಿ, ನೀವು ಹೇಗೆ ಬೇರೆಯವರನ್ನು ನೋಡಿಕೊಳ್ತೀರಿ, ಎಲ್ಲ ಕಡೆಯಲ್ಲಿ ನೀವು ಶಿಸ್ತನ್ನು ತೋರಿಸ್ಬೋದು. ಒಂದು ಶಿಸ್ತನ್ನ, ಒಂದು ಕ್ರಮಬದ್ಧವಾದ ಜೀವನ ಶೈಲಿಯನ್ನು ರೂಪಿಸಿಕೊಳ್ಬೋದು. ಈ ನಾಯಕತ್ವ ಬೆಳವಣಿಗೆ ಯಾಕಂತ ಹೇಳಿದ್ರೆ, ನೀವು ಒಳ್ಳೆಯ ನಾಯಕರಿಗೆ ಮೂಡಿ ಬಂದರೆ ನಾಯಕತ್ವದ ಒಂದು ದೊಡ್ಡ ವಿಶೇಷತೆ ಏನಂತ ಹೇಳಿದ್ರೆ, ಒಳ್ಳೆಯ ನಾಯಕ ಯಾರು ಬೇರೆಯವರು ನಾಯಕರಾಗಿ ಎತ್ತಿ ತರ್ತಾರೆ. ಸೊ ನೀವು ಎಲ್ಲರೂ ಒಳ್ಳೆಯ ನಾಯಕರಾಗಿ ಮೂಡಿ ಬಂದರೆ ಯುವಕರು ಅಷ್ಟೇ ಅತ್ಯಂತ 10 ಬಾರಿ ಇನ್ನೂ ಬೇರೆ ನಾಯಕರನ್ನು ನೀವು ಮೂಡಿಸಿ ತರಬಹುದು. ಇದು ಒಂದು ಒಳ್ಳೆಯ ನಾಯಕ. ಸೊ ಹಾಗೆ ಒಳ್ಳೆಯ ನಾಯಕನಿಗೆ ಬನ್ನಿ ನೀವು. ಇದು ನಿಮಗೆ ಒಳ್ಳೆಯ ಅವಕಾಶ. ಇವರು ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮ ಹಮ್ಮಿಕೊಂಡ ಎಲ್ಲ ಕಾರ್ಯಕ್ರಮ ಹಮ್ಮಿಕೊಂಡವರಿದ್ದಾರೆ, ಅವರಿಗೆಲ್ಲ ನನ್ನ ವೈಯಕ್ತಿಕ ನೆಲೆಯಲ್ಲಿ ತುಂಬ ಅಭಿನಂದನೆಗಳು.
ಅಲ್ಲಿ ದೇಶ ಪ್ರೇಮ ಬಹಳ ಸಶಕ್ತವಾಗಿ ಬೆಳೆದಿದೆ. ಒಂದು PU ಅಂತಾರಾಷ್ಟ್ರೀಯ ಸಂಸ್ಥೆ ಉಂಟು, PEW, ಇದು ಒಬ್ಬನ ಹೆಸರು ಆಗ್ತದೆ. ಸೊ ಅವರು ತುಂಬ ಸರ್ವೆ ಮಾಡಿದ್ರು ಜಗತ್ತಿನಲ್ಲಿ ಯಾವ ದೇಶ ಅತಿ ದೇಶ ಪ್ರೇಮಿಗಳಿಂದ ಕೂಡಿದ ದೇಶ ಅಂತ. ಮಾರ್ಕಿಂಗ್ ಇದ್ದದ್ದು 1 ರಿಂದ 4 ಮಾರ್ಕ್ ಅಂತ ಹೇಳಿದ್ರೆ ಹೈಯೆಸ್ಟ್, 1 ಇಸ್ ಲೋಯೆಸ್ಟ್. ಪ್ರಶ್ನೆ ಒಂದೇ, ಆರ್ ಯು ಪ್ರೌಡ್ ಟು ಬಿ ಎನ್ ಇಂಡಿಯನ್, ಆರ್ ಯು ಪ್ರೌಡ್ ಟು ಬಿ ಎ ಬ್ರಿಟಿಷ್, ಆರ್ ಯು ಪ್ರೌಡ್ ಟು ಬಿ ಜರ್ಮನ್, ಅಮೆರಿಕನ್ ಇದನ್ನು ಪ್ರಶ್ನೆ ಅಷ್ಟೇ, ಒಂದು ಪ್ರಶ್ನೆ. ಈ ಅಂತಾರಾಷ್ಟ್ರೀಯ ಸರ್ವೆಯಲ್ಲಿ ತುಂಬ ಸರ್ವೆ ಮಾಡ್ತಾರೆ, 7 ಸರ್ವೆ ಮಾಡಿದ್ರೆ ಬೇರೆ ಬೇರೆ ಸಮಯದಲ್ಲಿ ನಾನೊಂದು ಎವರೇಜ್ ತಗೊಂಡಿದ್ದೇನೆ ಅದರದ್ದು. ಈ 2 ಸರ್ವೆಗಳಲ್ಲಿ ಎಲ್ಲ ಸರ್ವೆಗಳಲ್ಲಿ ಜಗತ್ತಿನಲ್ಲಿ ಅತಿ ಹೆಚ್ಚು ದೇಶ ಪ್ರೇಮ ಇರುವ ರಾಷ್ಟ್ರ ಅಮೆರಿಕ, USA, ಯುನೈಟೆಡ್ ಸ್ಟೇಟ್ಸ್. ಭಾರತ ಹಿಂದೆ ಇಲ್ಲ, 4ನೇ 5ನೇ ಸ್ಥಾನದಲ್ಲಿ ಭಾರತವೂ ಇದೆ. ಆದರೆ ನಾನು ಹೇಳಿದ್ದು ನಾವು 4ನೇ 5ನೇ ಸ್ಥಾನದಲ್ಲಿ ಯಾಕೆ, ನಾವು 1ನೇ ಸ್ಥಾನದಲ್ಲಿ ನಾವು ಅತಿ ಉತ್ತಮವಾದ ದೇಶ ಪ್ರೇಮವನ್ನು ಹೇಳುವ ರಾಷ್ಟ್ರವಾಗಿ ಮೂಡಿಬರಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. ಅದೆಲ್ಲ ನಿಮ್ಮ ಯುವಜನತೆ. ಸೊ ಆದ ಕಾರಣ ನಿಮ್ಮ ಬೇರೆ ಬೇರೆ ಎಲ್ಲ ನೀವು ಒಳ್ಳೆ ನಾಯಕತ್ವ ಬೆಳೆಸಿಕೊಳ್ಳಿ, ಆದರೆ ಅದರೊಟ್ಟಿಗೆ ದೇಶ ಪ್ರೇಮವನ್ನು ಮರೆಯಬೇಡಿ, ಮನುಷ್ಯತ್ವವನ್ನು ಮರೆಯಬೇಡಿ. ಮಹಾತ್ಮ ಗಾಂಧಿ ಹೇಳಿದ್ದಾರೆ, ವಾಟ್ ಎವರ್ ಯು ಬಿ ಎ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ. ಅಂದರೆ ನೀವು ಏನೇ ಆಗಿರಲಿ, ಆದರೆ ಒಂದು ಒಳ್ಳೆ ಮನುಷ್ಯನಾಗಿ ಬೆಳೆಯಿರಿ ಅಂತ. ಆ ಮನುಷ್ಯತ್ವವನ್ನು ಬಿಡಬೇಡಿ. ತುಂಬ ಹಣವಂತರಾಗಿರ್ಬೋದು, ಅದು ತಲೆಗೆ ಹೋಗಬಾರದು. ಮನುಷ್ಯತ್ವವನ್ನು ಬಿಡಬೇಡಿ. ಮನುಷ್ಯತ್ವ ಅಂದರೆ ತುಂಬ ದೊಡ್ಡ ವಿಷಯ ಅದು. ಅದನ್ನು ನೀವು ಅಂಥ ಒಂದು ಕ್ವಾಲಿಟಿಗಳನ್ನು ಅದು ನಾಯಕತ್ವದಲ್ಲಿ ಬರ್ತದೆ. ನೀವು ನಾಯಕತ್ವದ ಈ ಟ್ರೈನಿಂಗ್ನಲ್ಲಿ ನಿಮಗೆ ತಿಳಿಸ್ತಾರೆ ಮನುಷ್ಯತ್ವವನ್ನು ಹೇಗೆ ಬೆಳೆಸಿ ಇಟ್ಟುಕೊಳ್ಳುವುದಂತ. ನಮ್ಮ ಇರುವ ಪರಂಪರೆಗಳನ್ನು ಮರೆಯಬೇಡಿ. ನಮ್ಮ ಕೆಲವು ಪರಂಪರೆಗಳು ತುಂಬ ಕೆಲವು 1000 ವರ್ಷದಿಂದ ಬಂದಿವೆ. ಇವುಗಳನ್ನು ಸಮಾಜಮುಖಿ ನಮ್ಮ ಹೊಣೆಗಾರಿಕೆಗಳನ್ನು ನಾವು ಮರೆಯಬಾರದು. ಇದು ಒಂದು ಯುವಜನತೆಯ ಧ್ಯೇಯ ಆಗಿರಬೇಕು. ಇಷ್ಟು ಹೇಳಿ ನಾನು ಮಾತಾಡ್ತೇನೆ. ಮತ್ತೊಮ್ಮೆ ಇಂಥ ಒಂದು ಉತ್ತಮ ಕಾರ್ಯಕ್ರಮ ಹಮ್ಮಿಕೊಂಡು ಅದನ್ನು ಕಾರ್ಯಗತಗೊಳಿಸಿದ ಸಂಘ ಸಂಸ್ಥೆಗಳಿಗೆ ಶುಭಾಶಯಗಳು. ಮತ್ತು ನನ್ನನ್ನು ಈ ಕರೆದಾಗಿ ಮತ್ತೊಮ್ಮೆ ತುಂಬ ಧನ್ಯವಾದಗಳು. ಉದಯಶಂಕರ್ ಅವರೇ, ಥ್ಯಾಂಕ್ ಯು ವೆರಿ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ವೆರಿ ಮಚ್. ಇಂದು ನಮ್ಮ ಯುವ ಜನತೆಯಲ್ಲಿ ದೇಶ ಪ್ರೇಮವನ್ನು ಬೆಳೆಸುವಂಥದ್ದು ಬಹಳ 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 ಮುಖ್ಯ. ಇದರಲ್ಲಿ ಹಾಗೆ ನಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿ, ನಾಯಕತ್ವದ ಗುಣಗಳನ್ನು ಬೆಳೆಸುವಂಥದ್ದು, ವ್ಯಕ್ತಿ ವಿಕಸನ, ಪರ್ಸನಲ್ ಡೆವಲಪ್ಮೆಂಟ್, ಹಾಗೆ ನಮ್ಮಲ್ಲಿ ಇದಕ್ಕೆಲ್ಲ ಮುಖ್ಯವಾಗಿ ಶಿಸ್ತು ಇದ್ದರೆ ನಿರ್ಲಕ್ಷ್ಯಗಳನ್ನು ತಿಳಿಸಿಕೊಟ್ಟ ಶ್ರೀಯುತ ಕರ್ನಲ್ ನಿಟ್ಟೆಗುತ್ತು ಸರ್ ಕೊಂಡಾಡಿಯವರಿಗೆ ಧನ್ಯವಾದಗಳು ಸರ್. ಈಗ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗಳನ್ನು ಮಾಡಿದ ಸಾಧಕರಿಗೆ ಸನ್ಮಾನವನ್ನು ನಾವು ಇವತ್ತು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಈಗ ಈ ಸನ್ಮಾನ ಕಾರ್ಯಕ್ರಮ ನಡೆಯುತ್ತಿದೆ. ಡಾಕ್ಟರ್ ಅಶ್ವಿನಿ, NSS ಅಧಿಕಾರಿ, ನಿಷ್ಠಾವಂತ ಹಾಗೂ ಅತ್ಯುತ್ತಮ NSS ಪ್ರೋಗ್ರಾಮ್ ಕೋಆರ್ಡಿನೇಟರ್. ಅವರು ಭಾರತ ಸರ್ಕಾರದ ಸ್ಟೇಟ್ ಲೆವೆಲ್ NSS ಅತ್ಯುತ್ತಮ NSS ಪ್ರೋಗ್ರಾಮ್ ಕೋಆರ್ಡಿನೇಟರ್ ಎಂಬ ವೇದಿಕೆಯಿಂದ ಉದ್ಘಾಟಕರು ಶ್ರೀಯುತ ಕ್ಯಾಪ್ಟನ್ ಗಣೇಶ್ ಕಾಳಿ ಹಾಗೂ ಕರ್ನಲ್ ನಿಟ್ಟೆಗುತ್ತು ಸರ್ ಭಂಡಾರಿ ಹಾಗೂ ಉಳಿದ ಎಲ್ಲ ಸದಸ್ಯರು, ಸಂತೋಷ್ ಶೆಟ್ಟಿ, ಎಲ್ಲರೂ
ವೇದಿಕೆಗೆ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಗಣ್ಯರು ಅವರನ್ನು ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಪ್ರದೀಪ್ ಡಿಸೋಜ ಸರ್, ಸೆಕ್ರೆಟರಿ ಅವರು, ಕೋಸ್ಟಲ್ ಕರ್ನಾಟಕ ಇವರು, ಹಾಗೆ ನಮ್ಮ ಕನ್ನಡ ನೆಟ್ಟಿಗೊತ್ತು ಶರತ್ ಬಳ್ಳಾರಿ ಸೇರಿ ಅವರಿಗೆ ಶಾಲ್ ಹೊದಿಸಿ ಪುಷ್ಪಗಳನ್ನು ನೀಡಿ ಸನ್ಮಾನಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರು ಕೂಡ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ ಕೇಳ್ಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಸನ್ಮಾನ ಪಡೆದುಕೊಂಡವರಿಗೆ ಹಾಗೂ ಸನ್ಮಾನಿಸಿದರು. ಧನ್ಯವಾದಗಳು. ಈಗ ಸಂತೋಷ್ ಶೆಟ್ಟಿಯವರು ಕೂಡ ವೇದಿಕೆಯಲ್ಲಿದ್ದಾರೆ. ಇವರು ಕೂಡ ತಮ್ಮ ಸಮಾಜ ಸೇವೆ ಈ ಸಾಧನೆಗಾಗಿ ಇಂದು ನಮ್ಮ ಈ ವೇದಿಕೆಯಲ್ಲಿ ಸನ್ಮಾನವನ್ನು ಪಡೆದುಕೊಂಡಿದ್ದಾರೆ. ಇವರು ಕೂಡ ದಯವಿಟ್ಟು ಮುಂದೆ ಬಂದು ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರನ್ನು ಕೂಡ ವೇದಿಕೆಯಲ್ಲಿರುವ ಗಣ್ಯರು ಶಾಲು ಹೊದಿಸಿ ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಪುಷ್ಪಗಳನ್ನು ನೀಡಿ ಅವರ ಸನ್ಮಾನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಸಮಾಜದ ಸೇವೆಯಲ್ಲಿ ತನ್ನನ್ನು ದಾಖಲಿಸಿಕೊಂಡವರು, ಮೆಡಿಕಲ್ ಕೌನ್ಸಿಲಿಂಗ್ ಮಾಡಿ ಜನರ ಮನಸ್ಸಿಗೆ ಔಷಧಿಯನ್ನು ಕೊಡುವಂತವರು, ಇವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರು ಕೂಡ ವಿಭವನಲ್ಲಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಅತಿಥಿ ಗಣ್ಯರು ನಮ್ಮ ಕಾರ್ಪೊರೇಟರ್ ವೀಣಾ ಮಂಡಲವರು ಈಗ ಮಾತನಾಡಲಿದ್ದಾರೆ. ಹಾಗೆ ಸನ್ಮಾನಿಸಿದವರಿಗೂ ಹಾಗೂ ಸನ್ಮಾನ ಪಡೆದುಕೊಳ್ಳುವವರಿಗೂ ಧನ್ಯವಾದಗಳು. ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತ್ರಿಭುಜ ಇದರಲ್ಲಿ ಅವರು ಈಗ ಭಾಗವಹಿಸಿದ್ದಾರೆ. ಇವತ್ತು ಕೂಡ ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ನಾವು ಸನ್ಮಾನಿಸ್ತಾ ಇದ್ದೇವೆ. ಇವರನ್ನ ವೇದಿಕೆಯಲ್ಲಿರುವ ಅತಿಥಿ ಗಣ್ಯರು ಸೇರಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವರಿಗೆ ಶಾಲು ಹೊದಿಸಿ ಪುಷ್ಪಗಳನ್ನು ನೀಡಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಿದ್ದೇನೆ. ಶ್ರೀಯುತ ಕರ್ನಲ್ ನೆಟ್ಟಿಗೊತ್ತು ಶರತ್ ಬಳ್ಳಾರಿ ಅವರು, ಹಾಗೆ ಶ್ರೀಯುತ ಪ್ರದೀಪ್ ಡಿಸೋಜ ಅವರು, ಶ್ರೀ ಸಂತೋಷ್ ಶೆಟ್ಟಿ ಅವರು, ಹಾಗೆ ಶ್ರೀಮತಿ ವೀಣಾ ಮಂಡಲ್ ಅವರು ಎಲ್ಲರೂ ಸೇರಿ ಇವರನ್ನ ಸನ್ಮಾನಿಸಿದ ಧನ್ಯವಾದಗಳು. ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲರಿಗೂ ಧನ್ಯವಾದಗಳು. ಸಂಪನ್ಮೂಲ ಶ್ರೀಯುತ ಜಗದೀಶ ಇವರಿಗೆ ಶ್ರೀಯುತರು ಸ್ಮರಣೆಯನ್ನು ನೀಡಿ ಗೌರವಿಸಿದರೆ ಧನ್ಯವಾದಗಳು. ಹಾಗೆ ನಮ್ಮ ಕುಟುಂಬದ ಶ್ರೀಮತಿ ಪ್ರಿಯಾ ಹರೀಶ್, ಡಾಕ್ಟರ್ ಶ್ರೀ ಪ್ರಿಯಾ ಹರೀಶ್ ಇವರಿಗೆ ಕೂಡ ಗೌರವಿಸ್ತಾ ಇದ್ದಾರೆ. ಮರದ ಬರೆಟ್ ನಡುತ್ತ ದೈವರಾಜು ಬೇರೆ ಮಾಹಿತಿಗಳು ಮೂಡಾರಿ ಪಟಾಯಿ ತಿರುಕಾಯಿ ಬೆಳಕಾಯಿ ಇಚ್ಛ ನಾನು ತಿರುಗಿದ ನಮ್ಮ ತುಳುವಿನ ಗಾಬರಿ ಬಪ್ಪಿನ ತುಳುವಪ್ಪಿನ ಆಯುಷದ ಕೊಂಡಾಟದ ತುಳುವಿನ ಅನ್ನೋದನ್ನು ಚಿಂತಿಸುತ್ತೇವೆ. ಬಾರೇಜಿ ಕೋಟಕಟ್ಟಿನ ಕಾರ್ಯಕ್ರಮವನ್ನು ಆಚರಣೆ ಮಾಡಿದರೆ ಈಚಿನಾಗಿ ಬೇರೆ ಕಾರ್ಯಕ್ರಮ ಬಂದಿದ್ದ ಅನಂತ ಹಾಗೂ ನನ್ನ ಪುಲಗುತಿ ಪುಣೆಗೆ ಸಂಶಯ 2 ಪಾತ್ರೆ ನಮ್ಮ
ಗಣೇಶ್ ಏನು ಹೇಳಿದ್ರು ಅದರ ವಿಷಯವಾಗಿ ಸ್ವಲ್ಪ ಮೋಟಿವೇಟ್ ಆಗಿ ಮಾತಾಡಲಿಕ್ಕೆ ಬಂದಿದ್ದೇನೆ. ಎಷ್ಟು ಮಾತಾಡಿದ್ರೆ ನನಗೆ ಗೊತ್ತಿಲ್ಲ, ತಪ್ಪಾಗಿದ್ರೆ ಕ್ಷಮಿಸಬೇಕು. ಯಾಕೆಂದ್ರೆ ನಾನು ತುಂಬಾ ಕಲ್ತಿಲ್ಲ, ಸ್ವಲ್ಪ ಕಲ್ತಿದ್ದೇನೆ. ಆದರೆ ಈ ವಾಟ್ಸಪ್ ವಿಷಯ ಹೇಳಿದ್ರೆ ನನ್ನ ಇನ್ಬಿಲ್ಟ್ ಏನುಂಟು ಅದನ್ನು ಸ್ವಲ್ಪ ಓದಿದ್ದೇನೆ. ಆ ಪ್ರಕಾರವಾಗಿ ಬಹುಶಃ ನಾನು ಈ ಗಣ್ಯರ ಹತ್ತಿರದಲ್ಲಿ ಕೂತ್ಕೊಂಡಿದ್ದೇನೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಬಹುಶಃ ನನ್ನ ಸಂಘದ ಸದಸ್ಯರು ಕೂಡ ಸ್ವಲ್ಪ ಇನ್ಬಿಲ್ಟ್ ಅನ್ನು ಓದಿದ್ದಾರೆ. ಹಾಗಾಗಿ ಇಂಥ ದೊಡ್ಡ ಸಂಸ್ಥೆಯಿಂದ ಪುರಸ್ಕಾರವನ್ನು ಪಡೆದಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲು ನಾವು ರಾಜ್ಯೋತ್ಸವ ಪ್ರಶಸ್ತಿ ನಮಗೆ ಬಂದಿರುತ್ತದೆ. ಇದೀಗ 2ನೇ ಪ್ರಶಸ್ತಿ ನಮಗೆ ಬಂದಿದ್ದು ತುಂಬಾ ಸಂತೋಷದ ವಿಷಯ. ನಮ್ಮ ಯಾವಾಗಲೂ ದೇವರೇ ಪರೋಪಕಾರಾಯ ಭವಂತಿ ವಿಷಾಯ ಪರೋಪಕಾರಾಯ ಭವಂತಿ ನದ್ಯಾಯ ಪರೋಪಕಾರಾಯ ಧ್ರುವಂತಿ ಗಾವಃ ಪರೋಪಕಾರ್ಯಾರ್ಥ ಇದಂ ಶರೀರ ಅಂತ ಹೇಳಿ ಇಚ್ಛೆ ಪಡ್ತೇನೆ ನಾನು. ಯಾಕೆ ಹೇಳಿದ್ರೆ ಪರೋಪಕಾರಕ್ಕೆ ಹೇಗೆ ವೃಕ್ಷ, ಈ ಜಲ ಹಾಗೂ ಗೋವು ಹೇಗೆ ಕಾರಣವಾಗಿ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಈ 3 ನಮ್ಮ ಈ ಭೂಮಿಯಲ್ಲಿ ಸೃಷ್ಟಿಯಾಗಿಯೋ, ಹಾಗೆ ನಮ್ಮ ಮಲ್ಲಿಕಾರ್ಜುನ ಸ್ವಯಂಸೇವಕ ಸಂಘದ ಪ್ರತಿಯೊಬ್ಬ ಸದಸ್ಯರು ನಮ್ಮ ಜೀವನವನ್ನು ಪರೋಪಕಾರಕ್ಕೆ ಮುಡಿಪಾಗಿದ್ದೇವೆ ಅಂತ ಹೇಳಿ ಇಚ್ಛೆ ಪಡ್ತಾ ಇದ್ದೇನೆ. ಇನ್ನಷ್ಟು ಕೆಲಸ ಕಾರ್ಯಗಳು ಮಾಡುವ ಬಾಕಿ ಇದೆ. ಈ ಪ್ರಶಸ್ತಿ ನಮ್ಮ ಮುಂದಿನ ಕೆಲಸಕ್ಕೆ ಸ್ಫೂರ್ತಿಯಾಗಿ ಅಂತ ಹೇಳ್ತಾ ಇವತ್ತಿನ ಈ ಪುರಸ್ಕಾರವನ್ನು ಕೊಟ್ಟಂತ ನಮ್ಮ ನೆಹರು ಕೇಂದ್ರದ ಅಧ್ಯಕ್ಷರಾದ ಪದಾಧಿಕಾರಿಗಳಿಗೆ ಧನ್ಯವಾದ ಅಂತ ಹೇಳ್ತಾ ನನ್ನ ಎಲ್ಲ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಗಣೇಶ್ ಅವರ ಮಾತುಗಳಿಂದ ಹಾಗೂ ಗಣ್ಯರಿಗೆ ಮಾತ್ರ ಮೋಟಿವೇಟ್ ಆಗಿ ಅವರು ಭಾಷಣಕಾರ ಆದರೂ ಕೂಡ ಅವರು ಮುಂದೆ ಬಂದು ನಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದರು. ಶ್ರೀ ಸಂತೋಷ್ ಕುಮಾರ್ ಅವರು, ಸಂತೋಷ್ ಅವರ ಧನ್ಯವಾದಗಳು ಸರ್. ಈಗ ಕಾರ್ಯಕ್ರಮದ ಅಂತಿಮ ಘಟ್ಟ ಅಂತ ಹೇಳಿದ್ರೆ ಧನ್ಯವಾದ ಸಮರ್ಪಣೆ. ನಾವು ಮಾನವರು ಯಾವತ್ತೂ ನಾವು ಕೃತಜ್ಞರಾಗಿರಬೇಕು, ಕೃತಜ್ಞರಾಗಬಾರದು. ನಮಗೆ ಹಲವಾರು ಕ್ಷೇತ್ರಗಳಲ್ಲಿ ನಮಗೆ ಸಹಾಯ ಹಸ್ತ ನೀಡಿದವರನ್ನ, ಸಹಾಯ ಮಾಡಿದವರನ್ನ ಒಂದು ನೆನಪಿನಲ್ಲಿ ಇಟ್ಟುಕೊಳ್ಳುವುದು ನಮ್ಮ ಆದ್ಯ ಕರ್ತವ್ಯ. ಆದ್ದರಿಂದ ಈ ಸಂದರ್ಭದಲ್ಲಿ ನಮ್ಮ ಈ ಒಂದು ವೇದಿಕೆಯಲ್ಲಿ ಈ ಕಾರ್ಯಕ್ರಮ ಇವತ್ತೇನು ಕಾರ್ಯಕ್ರಮ